ನಮಸ್ಕಾರ ವೀಕ್ಷಕರೇ, ಸ್ಪಂದನ ವಾಹಿನಿಯ ಮನಸ್ವಿನಿ ಮನದಾಳದ ಮಾತುಗಳು ಈ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಜಗತ್ತಿನಲ್ಲಿ ಬೇರೆ ಬೇರೆ ಭಾಷೆಗಳಿವೆ, ಆದರೆ ಭಾವಕ್ಕೆ ಇರೋದು ಸಂಗೀತ. ಸಂಗೀತವನ್ನು ತಮ್ಮ ಜೀವನವನ್ನಾಗಿಸಿಕೊಂಡ ಇವತ್ತಿನ ಅತಿಥಿ ಶ್ರೀಮತಿ ವಾಸಂತಿ ಶೆಣೈ ಅವರಿಗೆ ಸ್ವಾಗತ ಮಾಡೋಣ. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಹೇಗೆ ಅನ್ನಿಸ್ತಿದೆ ಮನಸ್ವಿನಿಗೆ ಬಂದು? ತುಂಬ ಖುಷಿ ಆಗ್ತಾ ಇದೆ. ಅಪರೂಪವಾಗಿ ಇಂಥ ಒಂದು ಅವಕಾಶ ಸಿಕ್ಕಿದೆ ನನಗೆ. ಈ ಥರದಲ್ಲಿ ಒಂದು ಸಂದರ್ಶನ ಕೊಟ್ಟು ನನ್ನ ಭಾವನೆಗಳನ್ನು ಹಂಚ್ಕೊಳ್ಳೋಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದೀರಾ. ತುಂಬ ಸಂತೋಷ ಆಗ್ತಾ ಇದೆ. ಥ್ಯಾಂಕ್ ಯು ಮ್ಯಾಮ್. ಮ್ಯಾಮ್, ನಿಮ್ಮದು ಪರಿಚಯ ಅಂತಂದರೆ ನಾನು ಇಡೀ ಪುಸ್ತಕವನ್ನೇ ಓದಬೇಕಾಗತ್ತೆ, 1 ಗಂಟೆ ಸಾಲಿಕ್ಕಿಲ್ಲ ಅನ್ಕೋತೀನಿ. ಇದರಲ್ಲಿ ನನಗೆ ತುಂಬ ಒಂದು ಆಶ್ಚರ್ಯವಾಗಿರೋದು ಅಥವಾ ನನಗೆ ತುಂಬ ಒಂದು ಮನಸ್ಸಿಗೆ ಹತ್ತಿರವಾಗಿರೋದು ಅಂತಂದರೆ, ನೀವು ರಾಷ್ಟ್ರಕವಿ ಕುವೆಂಪು ಅವರ ಎದುರುಗಡೆ ನಿಮ್ಮ ಸಂಗೀತ ಪ್ರದರ್ಶನವನ್ನು ಮಾಡಿದಿರಿ. ಅದು ಯಾವಾಗ ಮ್ಯಾಮ್? ಪ್ರಾರಂಭ ಅವರ 1977ನೇ ಇಸ್ವಿಲಿ ಅವರ 75ನೇ ವರ್ಷದ ಹುಟ್ಟುಹಬ್ಬವನ್ನು ತೀರ್ಥಹಳ್ಳಿಯಲ್ಲಿ ಎಲ್ಲ ಸಾರ್ವಜನಿಕರು ಸೇರಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಆ ಸಮಯದಲ್ಲಿ ನನಗೆ ಪ್ರಾರ್ಥನಾ ಗೀತೆ ಹಾಡಬೇಕು ಅಂತ, ಅದು ಅನಿಕೇತನ ಹಾಡಬೇಕು. ಜೊತೆಗೆ ಆ ಅನಿಕೇತನ ಮೈಸೂರು ಅನಂತಸ್ವಾಮಿಯವರು ಅವರದೇ ರಾಗದಲ್ಲಿ ಹಾಡಿ ತುಂಬ ಪ್ರಚಲಿತದಲ್ಲಿದೆ. ಎಲ್ಲರೂ ತುಂಬ ಅದನ್ನೇ ಹಾಡ್ತಾರೆ. ಬಟ್ ನನಗೆ ತುಂಬ ಒಂದು ಪ್ರೋತ್ಸಾಹ ಕೊಡ್ತಾ ಇದ್ದ ದೇವಂಗಿ ಟಿ ಚಂದ್ರಶೇಖರ್ ಅಂತ, ಅವರು ಕೂಡ ಹಾಡುಗಾರರು, ಜಾನಪದ ಕಲೆಗಾರರು. ಅವರು ನೀನು ಅದನ್ನು ಬೇರೆ ರಾಗದಲ್ಲಿ ಹಾಡಬೇಕು ಅಂತಂದರು. ನನಗೆ ಸ್ವಲ್ಪ ಚಾಲೆಂಜಾಗಿ ಅನ್ನಿಸ್ತು, ಆದರೆ ಸ್ವಲ್ಪ ಭಯನೂ ಆಯಿತು. ಅಂಥ ದೊಡ್ಡ ದಿಗ್ಗಜರು ಮಾಡಿರೋ ಟ್ಯೂನ್ ಇರುತ್ತೆ, ನಾನು ಹೇಗೆ ಹಾಡಲಿ ಅಂಥೇಳಿ. ಆದರೂ ಅವರ ಒಂದು ಮಾತಿಗೆ ಕಟ್ಟಿಬಿದ್ದು ನಾನು ಅದಕ್ಕೊಂದು ಬೇರೆ ರಾಗವನ್ನು ಹಾಕ್ಬಿಟ್ಟು ಹಾಡಿದ್ದೆ, ಅಳವಡಿಸ್ಕೊಂಡ್ಬಿಟ್ಟು. ಅದು ಯಾವ ರಾಗ ಮ್ಯಾಮ್? ಅದು ಕೇದಾರ್. ಅದನ್ನು ಒಂದು ನಮ್ಮ ವೀಕ್ಷಕರಿಗೆ ಒಂದು ಹಾಡಿ ಖಂಡಿತವಾಗಿ. ಓ ನನ್ನ ಚೇತನ ಆಗು ನೀ ಅನಿಕೇತನ, ಓ ನನ್ನ ಚೇತನ ಆಗು ನೀ ಅನಿಕೇತನ. ರೂಪಗಳನ್ನು ದಾಟಿ ನಾಮಕೋಟಿಗಳನ್ನು ಮೀಟಿ, ರೂಪಗಳನ್ನು ದಾಟಿ ನಾಮಕೋಟಿಗಳನ್ನು ಮೀಟಿ, ಎದೆಯ ಬಿರಿಯೆ ಭಾವದೀಟಿ, ಓ ನನ್ನ ಚೇತನ ಆಗು ನೀ ಅನಿಕೇತನ, ಓ ನನ್ನ ಚೇತನ ಆಗು ನೀ ಅನಿಕೇತನ. ನೀವು ಹಾಡ್ತಿರುವಾಗ ಕುಪ್ಪಳಿದೊಂದು ಇಡೀ ಸನ್ನಿವೇಶನೇ ನನ್ನ ಮುಂದೆ ಕಣ್ಮುಂದೆ ಬಂದಂಗೆ ಆಗ್ತಿತ್ತು. ಮೇಡಮ್, ಇದರ ರೆಸ್ಪಾನ್ಸ್ ಹೇಗಿತ್ತು? ಹೇಗೆ ಜನ ತುಂಬ ಚೆನ್ನಾಗೇನೆ ಅದನ್ನು ರೆಸ್ಪಾಂಡ್ ಮಾಡಿದ್ರು, ತುಂಬ ಖುಷಿ ಪಟ್ಟರು. ಜೊತೆಗೆ ಇದು ಬೇರೆ ರಾಗದಲ್ಲಿ ನೀನು ಹಾಡಿದ್ಯಾ ಅಂತ ಕೂಡ ಕೆಲವರು ಹೇಳಿದರು. ನಾನು ಅದಕ್ಕೆ ಕಾರಣ ಕೂಡ ಹೇಳಿದೆ. ಜೊತೆಗೆ ಕುವೆಂಪು ಅವರು ಕೂಡ ಈ ನನ್ನ ಹಾಡನ್ನು ಕೇಳಿಬಿಟ್ಟು ಅಲ್ಲಿಂದ ಅವರು ದೇವಂಗಿಗೆ ಅವರ ಸಂಬಂಧಿಕರ ಮನೆಗೆ ಹೋಗೋ ದಾರಿಲಿ ತುಂಬ ಬರೀ ಇದನ್ನೇ ಹೇಳ್ತಾ ಹೋದ್ರಂತೆ. ಅಂದರೆ ಸ್ಟೇಜಲ್ಲಿ ಕೂಡ ಅವ್ರು ಅದನ್ನು ಮೆನ್ಷನ್ ಮಾಡಿದರು. ಈಗ ಪ್ರಾರ್ಥನೆಯನ್ನು ಹಾಡಿದರು, ಪ್ರತಿಯೊಂದು ಉಚ್ಚಾರವೂ ತುಂಬ ಸ್ಪಷ್ಟವಾಗಿತ್ತು. ನಾನು ಹುಡುಕ್ತಾ ಇದ್ದೆ ಎಲ್ಲಾದರೂ ತಪ್ಪು ಸಿಗುತ್ತೆ ಏನೋ ಅಂಥೇಳಿ, ಈ ಥರ ಅದನ್ನು ಕೂಡ ಅವ್ರು ಹೇಳಿದರು. ಪುನಃ ಒಂದು ಪ್ರತಿಯೊಂದು ಸಾಲುಗಳನ್ನು ಹೇಳಿ ಅದಕ್ಕೆ ಅರ್ಥವನ್ನು ಹೇಳ್ತಾ ಹೋಗಿದ್ರು.
ಅದೇ ಥರನೇ ಮತ್ತೆ ಅದನ್ನೇ ಕೂಡ ರಿಪೀಟ್ ಮಾಡ್ಕೊಂಡು ಅವರು ದೇವಂಗಿಗೆ ಹೋಗೋವರೆಗೂ ಇದೇ ಮಾತುಗಳನ್ನು ಹೇಳ್ತಾ ಹೋದ್ರಂತೆ. ಇಂಪಾಗಿ ಹಾಡಿದ್ರು, ಮತ್ತು ಸ್ವರಸ್ಥಾನಗಳು ಚೆನ್ನಾಗಿತ್ತು, ಆಮೇಲೆ ಎಲ್ಲೂ ಒಂದು ತಪ್ಪು ಬರಲಿಲ್ಲ, ಶುದ್ಧವಾಗಿ ಪ್ರತಿಯೊಂದು ಪದಗಳನ್ನು ಶುದ್ಧವಾಗಿ ಹಾಡಿದರು ಅಂತ ಹೇಳಿ ಅದನ್ನೇ ತುಂಬ ಹೇಳ್ತಾ ಹೋದರು ಅಂತ ಹೇಳಿ ಹೇಳ್ಪಟ್ಟೆ. ದೇವಂಗಿ ಚಂದ್ರಶೇಖರ್ ಅವ್ರು ಹೇಳಿದರು. ನನಗೆ ತುಂಬ ಧನ್ಯತಾ ಭಾವ ಅನ್ನಿಸ್ತು. ಅಂತ ಕವಿಗಳಿಂದ ಒಂದು ಮಾತನ್ನು ಕೇಳಿ ಅದರಿಗಿಂತ ಒಂದು ದೊಡ್ಡ ಪ್ರಶಸ್ತಿ ಇನ್ನೇನು ಇರ್ಲಿಕ್ಕಿಲ್ಲ ಅಂತ ಅನ್ಕೋತೀನಿ. ನಾನು ಮೊದಲನೇ ಈ ವಿಷಯ ಯಾಕೆ ತೆಗೆದೆ ಅಂತಂದ್ರೆ ನಂಗೆ ತುಂಬಾ ಒಂದು ಕ್ಯೂರಿಯಾಸಿಟಿ ಬಂತು ಅದನ್ನ ನೋಡಿದಾಗ. ಮೇಡಮ್, ನಾವು ಮೊದಲಿಂದ ನಾವು ಮಾತಾಡೋದಾದ್ರೆ ನಿಮ್ಮದು ಬಾಲ್ಯ ಹೇಗಿತ್ತು ಮ್ಯಾಮ್? ನನ್ನ ಬಾಲ್ಯ ಅಂದರೆ ನನ್ನ ಮೂಲತಃ ನನ್ನ ಹುಟ್ಟೂರು ತೀರ್ಥಹಳ್ಳಿ, ಶಿವಮೊಗ್ಗ ಜಿಲ್ಲೆ, ಕುಪ್ಪಳ್ಳಿ ತೀರ್ಥಹಳ್ಳಿ ತಾಲೂಕು. ನಮ್ಮ ಮನೆಯಲ್ಲಿ ಎಲ್ಲರೂ ಸ್ವಲ್ಪ ನಮ್ಮ ತಂದೆಯಿಂದ ಭಜನೆಯನ್ನು ಹಾಡುವಂಥ ಸಂಪ್ರದಾಯ ಇರೋ ನಮ್ಮ ಮನೆ. ನಮ್ಮ ತಂದೆ, ನಮ್ಮ ಅಕ್ಕಂದರು, ನಮ್ಮ ತುಂಬ ಕುಟುಂಬ ಎಲ್ಲರೂ ಭಜನೆಯನ್ನು ಹಾಡ್ಬೇಕಾದ್ರೆ ನಾನು ಕೂಡ ಅವ್ರ ಜೊತೆಗೆ ಚಿಕ್ಕಂದಿಂದ ಹಾಡ್ತಾ ಬಂದೆ. ಅದೇ ನಮ್ಮ ಪರಂಪರೆಯಾಗಿ ಅದನ್ನೇ ಮುಂದುವರಿಸ್ಕೊಂಡು ಬಂದೆ. ಆಮೇಲೆ ಸಂಗೀತ ಕಲಿಯೋಕ್ಕೆ ಅವಾಗ ಸರಿಯಾಗಿ ನಮ್ಮಲ್ಲಿ ಯಾರೂ ಇರಲಿಲ್ಲ. ಹಾಗೆ ಸ್ವಲ್ಪ ಮುಂದುವರೆದು ನಾನು PUC ಆದ ಕಾಲಕ್ಕೆ ನಾನು ಸಂಗೀತಕ್ಕೆ ಅಂತ ಸೇರ್ಕೊಂಡಿದ್ದೆ. ಅದವರೆಗೆ ಮನೇಲಿ ಏನು ಹಾಡ್ತಿದ್ದೆ, ಭಜನೆಗಳನ್ನು ಹಾಡ್ತಿದ್ದೆ, ಅದನ್ನೇ ಮುಂದುವರ್ಸ್ಕೊಂಡು ಬಂದೆ. ಆವಾಗ ಕೂಡ ಭಾವಗೀತೆ ಹೆಚ್ಚು ಪ್ರಚಲಿತ ಇರಲಿಲ್ಲ. ಸುಮಾರು 1974-75ರಲ್ಲಿ ಈ ಒಂದು ಭಾವಗೀತೆಗೆ ಸ್ವಲ್ಪ ಒಂದು ಚಾಲನೆ ಸಿಗ್ತಾ ಬಂತು. ಆ ಸಮಯದಲ್ಲೇ ನನ್ನ ಎಜುಕೇಷನ್ ಕೂಡ PUCಗೆ ಮುಗಿಸ್ಬೇಕಾದ ಸಂದರ್ಭ ಬಂತು ಮನೆಯ ಕೆಲವೊಂದು ಇದರಿಂದ. ಆ ಸಂದರ್ಭದಲ್ಲಿ ಸಂಗೀತಕ್ಕೆ ಆದರೂ ಸೇರೋಣ ಅಂಥೇಳಿ ಸರಿಯಾದ ಗುರುಗಳಿರಲಿಲ್ಲ. ನೋಡಿದೆ, ಹಾಗೂ ಈಗೂ ಕೊನೆಗೆ ಜೂನಿಯರ್ ಪದ್ಮನಾಭ್ ಭಟ್ರು ಅಂಥೇಳಿ ಒಬ್ಬರು ವಯಸ್ಸಾದ ಒಬ್ಬರು ಮಾಸ್ಟರ್ ಇದ್ದರು, ಅವ್ರ ಹತ್ರ ಕಲಿತೆ. ಜೂನಿಯರ್ ಆಯಿತು. ಸೀನಿಯರಿಗೆ ಹೋಗಬೇಕು ಅನ್ನೋಷ್ಟೊತ್ತಿಗೆ ಬೇರೆ ಯಾರಾದರೂ ಗುರುಗಳು ಬಂದರೆ ಚೆನ್ನಾಗಿತ್ತು ಅಂತ ನನಗೆ ಅನ್ನಿಸ್ತಾ ಇತ್ತು. ಅದೃಷ್ಟವಶಾತ್ ನೀಲಕಂಠ ಶಾಸ್ತ್ರಿ ಅನ್ನೋರು ನಮ್ಮ ಊರಿಗೆ ಬಂದರು. ಅವ್ರ ಹತ್ರ ನಾನು ಸಂಗೀತ ಕಲಿಬೇಕು ಅಂತ ಸೀನಿಯರ್ ಕಂಪ್ಲೀಟ್ ಮಾಡೋಣ ಅಂತ ಹೋದೆ. ಒಂದು 7-8 ತಿಂಗಳು ಅವ್ರ ಹತ್ರ ಕಲಿತೆ. ಹಾಗೂ ಅವ್ರ ಗಮಕ ವಾಚನನ್ನು ಕೂಡ ನಾವು ಮಹಿಳಾ ಸಮಾಜದಿಂದ ಅವರಿಂದ ಕ್ಲಾಸನ್ನು ಮಾಡ್ತಾ ಇರ್ಬೇಕಾದ್ರೆ ನಾನು ಕೂಡ ಅವ್ರ ಹತ್ರ ಕಲಿತೆ. ಗಮಕ ವಾಚನದಲ್ಲಿ ಪ್ರವೇಶ, ಪ್ರೌಢ 2 ಪರೀಕ್ಷೆಗಳನ್ನು ಕೂಡ ನಾನು ಮಾಡಿಕೊಂಡೆ. ಸೀನಿಯರ್ ಮಾತ್ರ ಸಂಗೀತ ನಾನು ಮುಂದುವರಿಸಲಿಕ್ಕೆ ಆಗಲಿಲ್ಲ. ಒಂದು ವರ್ಷ ಹಾಗೂ ಈಗ ಅವ್ರ ಹತ್ರ ಕಲ್ತಿದ್ದೆ. ಹಾಗಾಗಿ ನನ್ನ ದುರದೃಷ್ಟ ಅವರು ಒಂದು ಆಕ್ಸಿಡೆಂಟಲ್ಲಿ ತೀರ್ಕೊಂಡ್ಬಿಟ್ರು. ಹಾಗಾಗಿ ನಂಗೆ ಸಂಗೀತ ಮುಂದುವರಿಸ್ಲಿಕ್ಕೆ ಆಗಲೇ ಇಲ್ಲ. ಆ ಸಮಯದಲ್ಲಿ ನನ್ನ ಮನಸ್ಸು ಹೆಚ್ಚು ಈ ಭಾವಗೀತೆ ಕಡೆ ಹೋಯಿತು. ಗರ್ತಿಕೆರೆ ರಾಘಣ್ಣ ಅಂಥೇಳಿ ಅವ್ರು ಹೀಗೆ, ನಾನು ಸಣ್ಣಕ್ಕಿರ್ತಾಯಿಂದ ಎಲ್ಲ ಕಾರ್ಯಕ್ರಮಗಳಲ್ಲಿ ಹಾಡ್ತಾ ಇದ್ದೆ. ಪ್ರಾರ್ಥನೆಗಳನ್ನೇ ಹೆಚ್ಚು ಹಾಡಿ ಸ್ಕೂಲಲ್ಲಿ ಇರ್ತಾ ನನ್ನ ಸ್ನೇಹಿತರು ಕೂಡ ನನಗೆ ಪ್ರಾರ್ಥನಾ ಕುಮಾರಿ ಅಂತ ತಮಾಷೆ ಮಾಡೋರು. ನಿನ್ನ ಹೆಸರನ್ನು ಹೇಳಬೇಕು ಅಂತಿಲ್ಲ, ಪ್ರಾರ್ಥನೆ ಅಂದ್ಕೊಂಡು ನೀನೇ ಗೊತ್ತಾಗುತ್ತೆ ಅನ್ನೋ ಒಂದು ತಮಾಷೆ ಕೂಡ ಎಲ್ಲ ಮಾಡ್ತಾಯಿದ್ರು. ನಾನು ಪ್ರಾರ್ಥನೆಯಿಂದಲೇ ಹೆಚ್ಚು ಪ್ರಚಲಿತಕ್ಕೆ ಬಂದೆ ಅಂತ ನನಗೆ ಅನಿಸುತ್ತೆ. ಹೆಚ್ಚಿನ ಕಾರ್ಯಕ್ರಮಗಳಿಗಿಂತ ಪ್ರಾರ್ಥನೆಯಿಂದಲೇ. ಯಾವುದೇ ಒಂದು ದೊಡ್ಡ ಸಭೆ ಸಮಾರಂಭದಲ್ಲಿ ಎಲ್ಲರ ಭಾವನೆ ಅದೇ, ತಪ್ಪಿಲ್ಲದೆ ಹಾಡಬೇಕು, ಪ್ರಾರಂಭ ಅದು. ಹಾಗಾಗಿ ಅದು ಎಲ್ಲರ ಮನ ಮುಟ್ಟೋ ಆಗಿರಬೇಕು ಅಂತ ನೀನು ಹಾಡಬೇಕು ಅನ್ನೋ ಒತ್ತಾಯ ಕೂಡ ನನಗಿತ್ತು. ಹಾಗಾಗಿ ಪ್ರಾರ್ಥನೆಯನ್ನು ಹಾಡ್ತಾ ಹೆಚ್ಚಾಗಿ ಅದೇ ಥರ ಮುಂದುವರ್ಸ್ಕೊಂಡು ಬಂದೆ. ಹಾಗೆ ಭಾವಗೀತೆಗಳ ಕಡೆ ಒಲವು ಕೂಡ ನಂದು ಜಾಸ್ತಿ ಆಯಿತು. ಅವಾಗ HK ನಾರಾಯಣ ಅವರು, ಆಮೇಲೆ ಶಾಂತಾ ಜಯತೀರ್ಥ ಅವರು, ಇವರೆಲ್ಲ ಹಾಡೋ ಹಾಡುಗಳು ಭಾವಗೀತೆ ಹೆಚ್ಚಾಗಿ ಬರೋಕ್ಕೆ ಶುರು ಆಯಿತು. ಇನ್ನು ಮೂಲ ಇಲ್ಲಿ ಮಂಗಳೂರು ಆಕಾಶವಾಣಿ ಪ್ರಾರಂಭ ಆಯಿತು. ಅವಾಗೆಲ್ಲ ಒಂದೇ ಹಾಡುಗಳನ್ನು ಸುಮಾರಾಗಿ ಒಂದು ವಾರದಲ್ಲಿ 2-3 ಸಾರಿ ರಿಪೀಟ್ ಮಾಡೋರು. ಅದನ್ನು ಕೇಳಿಬಿಟ್ಟು ಬರೆದ್ಕೊಂಡ್ಬಿಟ್ಟು ನಾವು ಅದನ್ನು ಹಾಡೋ ಒಂದು ಅಭ್ಯಾಸ ನಾನು ಮಾಡಿಕೊಂಡೆ. ಹಾಗೆ ಪಠ್ಯಪುಸ್ತಕದಲ್ಲಿರೋದು ನಾನು ಚಿಕ್ಕಂದಿಂದ ನನ್ನ ಅಭ್ಯಾಸ ಆಯಿತು. ಮನೇಲಿ ಭಜನೆ ಎಲ್ಲ ಹಾಡ್ತಾ ಇದ್ವಲ್ಲ, ಹಾಗೆ ಪಠ್ಯಪುಸ್ತಕದಲ್ಲಿರುವಂತಹ ಪದ್ಯಗಳಿಗೆ ರಾಗ ಹಾಕಿ ಹಾಡೋದು ನನ್ನದೇ ಆದ ಒಂದು ಶೈಲಿಯಲ್ಲಿ ಹಾಡ್ತಾ ಇದ್ದೆ. ನಮ್ಮ ಟೀಚರ್ ಏನು ಮಾಡೋರು, ನನ್ನ ಆಲ್ಫಾಬೆಟಿಕಲಿ V ಅಂದರೆ ಕೊನೆ ಬರುತ್ತೆ, ಆದರೂ ಅದರಲ್ಲೂ ಕೊನೆಗೆ ನನಗೆ ಹಾಡಿಸೋರು. ನನಗೆ ಇದನ್ನು ನಮಗೆಲ್ಲ ಅವಾಗೆಲ್ಲ ಓರಲ್ಲಿ ಇರ್ತಾಯಿತ್ತಲ್ವ, ಕೊನೆಗೆ ಹಾಡ್ಸೋರು. ಯಾಕೆಂದರೆ ನಿನ್ನ ಹತ್ರ ಹಾಡಿಸ್ಬೇಕು, ನೀನು ರಾಗವಾಗಿ ಹಾಡ್ತೀಯಲ್ಲ, ಮದ್ದೇ ಬೇಡ, ನಾನು ಚೆನ್ನಾಗಿ ಕೇಳಬೇಕು. ಹಾಗೆ ಕೊನೆಗೆ ನನ್ನ ಹತ್ರ ಹಾಡಿಸ್ತಾಯಿದ್ರು. ಆ ಥರದ ಒಂದು ಇದರಲ್ಲೇ ನಡ್ಕೊಂಡು ಬಂತು ನನ್ನ ಸಂಗೀತ. ಮನೆಯಲ್ಲಿ ಎಷ್ಟು ಎನ್ಕರೇಜ್ ಇತ್ತೋ ಅಷ್ಟು ಹಾಗೆ ಭಾವಗೀತೆಗಳನ್ನ ಹಾಡ್ಕೋತಾ ಬಂದೆ. ಈ ಥರದಲ್ಲೇ ಮುಂದುವರ್ಕೊಂಡು ಬಂದೆ. ಓಕೆ, ಭಾವಗೀತೆಗಳು ಅಂತಂದ್ರೆ ಸುಮಾರಿದೆ ಮ್ಯಾಮ್. ನಿಸಾರ್ ಅಹಮದ್ ಅವರಿದೆ, ಕುವೆಂಪು ಅವರಿದೆ, ನಾವು ಹುಡುಕ್ತಾ ಹೋದ್ರೆ ಅದರಲ್ಲಿ ನಿಮಗೆ ಮನಸ್ಸಿಗೆ ಹತ್ತಿರವಾದ ಒಂದು ಭಾವಗೀತೆ ಯಾವುದು? ತುಂಬಾ ಹತ್ರ ಎಲ್ಲವೂ ಇರುತ್ತೆ, ಅದರಲ್ಲಿ ಕೂಡ ಒಂದು ಅಂತ ಹುಡುಕಕ್ಕೆ ಕಷ್ಟ ಆಗುತ್ತೆ. ಎಲ್ಲ ಕವಿಗಳದ್ದನ್ನು ನಾನು ಹಾಡ್ತೀನಿ. ಅಂದ್ರೆ ನನ್ನ ಹತ್ರ ಕಲೆಕ್ಷನ್ ಹೆಚ್ಚು ಕುವೆಂಪು ಅವ್ರದ್ದಿದೆ. ಕಾರಣ ಅಂತಂದ್ರೆ ಕುಪ್ಪಳ್ಳಿ ತೀರ್ಥಹಳ್ಳಿಗೆ ತುಂಬಾನೇ ಹತ್ರ ಒಂದು. ನಾನು ನನ್ನ ಒಂದು ಸಮಕಾಲೀನದಿಂದ ಭಾವಗೀತೆಗಳನ್ನು ಹೆಚ್ಚು ಹಾಡ್ತಾ ಬಂದವಳು ನಾನು. ಹಾಗಾಗಿ ಕುಪ್ಪಳ್ಳಿಯಲ್ಲಿ ಯಾವುದೇ ಒಂದು ಕಾರ್ಯಕ್ರಮ ಆದರೂ
ನನ್ನನ್ನು ಕರೆಸ್ತಾ ಇದ್ರು ಕುವೆಂಪುಗಳ ಗೀತೆಯನ್ನೇ ಹಾಡಬೇಕು ಅಂತ. ಹಾಗಾಗಿ ನನ್ನ ಹತ್ರ ಆ ಕಲೆಕ್ಷನ್ಸು ಜಾಸ್ತಿ ಆಯಿತು. ಕೆಲವೊಂದು ನಾನೇ ರಾಗಗಳನ್ನು ಹಾಕಿದೆ, ಕೆಲವೊಂದು ಹೀಗೆ ನಾನು ಆಮೇಲೆ ಹಾಗೆ ಆಕಾಶವಾಣಿ ಸೆಲೆಕ್ಟ್ ಆದಮೇಲೆ ಅಲ್ಲಿ ಕೆಲವೊಂದು ಹಾಡೋ ಅವಕಾಶಗಳು ಸಿಕ್ತು. ಹಾಗಾಗಿ ಆ ಕಲೆಕ್ಷನ್ಸು ನನ್ನ ಹತ್ರ ಕುವೆಂಪು ಅವ್ರದ್ದು ಜಾಸ್ತಿ ಸಿಕ್ತು. ಆ ಥರ ನಾನು ಜಾಸ್ತಿ ಮಾಡಿಕೊಂಡೆ ಅಲ್ಲಿ ಹಾಡೋ ಅವಕಾಶಗಳು ಇರೋದ್ರಿಂದ. ಮತ್ತು ಬೇರೆ ಕವಿಗಳದ್ದನ್ನು ಕೂಡ ಆಕಾಶವಾಣಿಲಿ ಹಾಡಬೇಕಾದ್ರೆ ಬೇರೆ ಬೇರೆ ಕವಿಗಳದ್ದನ್ನು ಹಾಡಬೇಕಾಗಿತ್ತು. ಹಾಗೆ ಆ ಥರದ್ದು ಕಲೆಕ್ಷನ್ಸು ಬೇರೆ ಎಲ್ಲ ಕವಿಗಳದ್ದು ನನ್ನ ಹತ್ರ ಇದೆ. ಎಲ್ಲವನ್ನೂ ಹಾಡ್ತೀನಿ ನಾನು. ಎಲ್ಲ ಕವಿಗಳ ಒಂದು ಸಮ್ಮುಖದಲ್ಲಿ ಹಾಡೋ ಬಹಳಷ್ಟು ಅವಕಾಶ ನನಗೆ ಸಿಕ್ತು. ಲಕ್ಷ್ಮೀನಾರಾಯಣ ಭಟ್ರು ಕೂಡ ಶಿವಮೊಗ್ಗದ ಒಂದು ಕಾರ್ಯಕ್ರಮದಲ್ಲಿ ಫಸ್ಟು ನನ್ನ ಹಾಡನ್ನು ಕೇಳಿದರು. ಕೇಳಿದಾಗ ಅವ್ರೊಂದು ಮಾತು ಹೇಳಿದರು, ನನಗೆ ಸುಮಾರಾಗೆಲ್ಲ ಹಾಡ್ತಾರಲ್ಲ, ಹೆಸರುಗಳನ್ನು ನೋಡಿದೆ, ಮಾಮೂಲಾಗಿ ಹಾಡೋರು ಅಂತ ಅಂದ್ಕೊಂಡೆ. ಮತ್ತು ನೀವು ತುಂಬ ಚೆನ್ನಾಗೇ ಹಾಡ್ತಾ ಇದ್ರೆ, ನಾನು ಇದುವರೆಗೆ ನಿಮ್ಮ ಹಾಡು ಕೇಳಿರಲಿಲ್ಲ. ಅಂದರೆ ಒಂದು ನಾನೀಗ ನನ್ನ ಕವನ ಸಂಗ್ರಹ ತಂದಿರೋದೆಲ್ಲ ಮುಗ್ದೋಗಿದೆ, ಇಲ್ಲೇ ನಮ್ಮ ರಿಲೇಟಿವ್ಸ್ ಮನೇಲಿದ್ದೀನಿ ಅಂತೇಳಿ ಅಡ್ರೆಸ್ ಕೊಟ್ಬಿಟ್ಟು ದಯವಿಟ್ಟು ನೀವು ಬರಬೇಕು, ನಿಮ್ಗೆ ನಾನು ಆ ಪುಸ್ತಕನ ಕೊಡ್ತೀನಿ, ನೀವು ಬಹಳಷ್ಟು ನೀವು ಅದನ್ನು ಹಾಡಿಬಿಟ್ಟು ಸ್ವಲ್ಪ ಪ್ರಚಾರ ಮಾಡ್ಬೋದು ಅಂತ ನಂಗೆ ಅನಿಸುತ್ತೆ, ನಿಮ್ಗೆ ಆ ಕೆಪಾಸಿಟಿ ಇದೆ ಅಂತ ಕೂಡ ಹೇಳಿದರು. ನಾನು ಅವ್ರಿಗೆ ಭೇಟಿಯಾಗಿ ಅವರ ಒಂದು 3 ಕವನ ಸಂಗ್ರಹಗಳು ಕೂಡ ನನಗೆ ಕೊಟ್ಟರು. ಹಾಗೆ ಅದೇ ಥರ ನಿಸಾರ್ ಅಹಮದ್ ಅವರು ಕೂಡ ನನಗೆ ತುಂಬಾ ಮೆಚ್ಚುಗೆ ಅನಿಸುತ್ತೆ. ಏಕೆಂದರೆ ಮೆಚ್ಚುಗೆ ವ್ಯಕ್ತಪಡಿಸಿದ್ರಂದರೆ 73ನೇ ಸಾಹಿತ್ಯ ಸಮ್ಮೇಳನ ಶಿವಮೊಗ್ಗದಲ್ಲಾಗಿತ್ತು. ಆ ಸಮಯದಲ್ಲಿ ನನಗೆ ಬಹಳಷ್ಟು ಒಂದು ಜವಾಬ್ದಾರಿಗಳು ಬಂತು. ಈ ನಾಡಗೀತೆಗಳನ್ನು, ಆಮೇಲೆ ಹಚ್ಚೇವು ಕನ್ನಡದ ದೀಪ, ಈ ಹಾಡುಗಳನ್ನು ಎಲ್ಲ ಒಂದು ಸುಮಾರು 150 ಜನರಿಗೆ ಕೋರಸಾಗಿ ಹಾಡಲಿಕ್ಕೆ, ಗ್ರೂಪಲ್ಲಿ ಹಾಡೋದಕ್ಕೆ ಅಭ್ಯಾಸ ಮಾಡಿಸ್ಬೇಕಾಗಿತ್ತು. ನನಗೆ ಆ ಜವಾಬ್ದಾರಿನ ಕೊಟ್ಟಿದ್ದರು. ಜೊತೆಗೆ ಜೋಗದ ಸಿರಿ ಅಂತ ಒಂದು ಕಾರ್ಯಕ್ರಮ ಮಾಡಿ ಅಲ್ಲಿಯ ಸ್ಥಳೀಯ ಕವಿಗಳನ್ನೆಲ್ಲ ಅವ್ರು ಬರೆದಿರೋ ಕವನಗಳಿಗೆ ರಾಗ ಸಂಯೋಜನೆ ಬೇರೆಯವ್ರು ಮಾಡಿದರು. ನಾನು ಹಾಡಬೇಕಾಗಿತ್ತು. ಹಾಡಿಬಿಟ್ಟು ಗ್ರೂಪಲ್ಲೆಲ್ಲ ಕೂಡ ಹಾಡಿಸಿ ಅದನ್ನು ಅಭ್ಯಾಸ ಮಾಡಿ ಡ್ಯಾನ್ಸಿಗೆ ನಾವು ಅದನ್ನು ಹಾಡಬೇಕಿತ್ತು ಲೈವ್ ಆಗಿ. ಆ ಥರದ ಒಂದು ಜವಾಬ್ದಾರಿ ಕೂಡ ನನಗೆ ಸಿಕ್ತು. ಆ ಸಮಯದಲ್ಲಿ ನಿಸಾರ್ ಅಹಮದ್ ಅವರು ಕೂಡ ನಮ್ಮ ಅಧ್ಯಕ್ಷರಾಗಿದ್ದರು, ಸಮ್ಮೇಳನದ ಅಧ್ಯಕ್ಷರು. ಅಲ್ಲಿ ಕೂಡ ನನ್ನ ಹಾಡನ್ನು ಅವ್ರು ಕೇಳಿದರು, ತುಂಬ ಸಂತೋಷಪಟ್ಟರು. ಹಾಗೆ ಉಡುಪಿಯಲ್ಲಿ ಇತ್ತೀಚೆಗೆ ಅಂದ್ರೆ ಒಂದು 4-5 ವರ್ಷದ ಹಿಂದೆ ಒಂದು ಕಾರ್ಯಕ್ರಮಕ್ಕೆ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಒಂದು ಕಾರ್ಯಕ್ರಮಕ್ಕೆ ಅವರನ್ನು ಕರೆದಿದ್ರು, ಸಾಲುಮರ ತಿಮ್ಮಕ್ಕನಿಗೆ ಸನ್ಮಾನ ಇವೆಲ್ಲ ಮಾಡಿ ಸಂದರ್ಭದಲ್ಲಿ. ಆ ಸಮಯದಲ್ಲಿ ಕೂಡ ನಾನು ಅವ್ರು ಎಂಟ್ರ್ ಆಗ್ತಿದ್ದಂಗೆ ನಮ್ಮ ಒಂದು ಗ್ರೂಪಿಂದ ನಾನು ಹಮ್ಮಿಂಗ್ ಸ್ಟಾರ್ಟ್ ಮಾಡಿಬಿಟ್ಟು ನಿತ್ಯೋತ್ಸವ ಗೀತೆಯನ್ನು ಹಾಡಿದ್ವಿ. ನಮ್ಮ ಗೀತೆ ಮುಗೀತು. ನೆಕ್ಸ್ಟು ಪ್ರಾರ್ಥನಾ ಗೀತೆ ಕೂಡ ನಾನೇ ಕರುಣಾಳು ಬಾ ಬೆಳಕೆ ಹಾಡಿದ್ದೆ. ಆಮೇಲೆ ಭಾಷಣದಲ್ಲಿ ಕೂಡಲೇ ಅವರು ಅದನ್ನು ಮೆನ್ಷನ್ ಮಾಡಿದ್ರು. ನಾನು ಪ್ರತಿಯೊಂದನ್ನು ಹುಡುಕದೆ ಎಲ್ಲಾದರೂ ತಪ್ಪು ಹಾಡ್ತಾರ ಅವರು ಅಂತ ಹೇಳಿ, ಆದರೆ ನಾನು ಕೊನೆಯವರೆಗೆ ತಪ್ಪು ಸಿಗಲಿಲ್ಲ. ಅದೇ ಮಾತನ್ನು ಹೇಳಿದ್ರು. ಅದೇ ಮಧ್ಯಾಹ್ನ ಕೂಡ ಒಂದು ಕಾರ್ಯಕ್ರಮದಲ್ಲಿ ಅವ್ರು ಭಾಗವಹಿಸಿದಾಗ ನಾನು ಕೂಡ ಹೋಗಿದ್ದೆ. ಸಂವಾದ ಕಾರ್ಯಕ್ರಮ ಇದೆಲ್ಲ ಇತ್ತು ಅವ್ರದ್ದು. ಹೋದ ಸಂದರ್ಭದಲ್ಲಿ ಮತ್ತೆ ನಾನು ನೋಡಿಬಿಟ್ಟು ಮತ್ತೆ ಅದನ್ನೇ ಮೆನ್ಷನ್ ಮಾಡಿದ್ರು ಅವರು. ಬೆಳಗ್ಗೆ ಆ ತಾಯಿ ಹಾಡಿದ್ರು, ಅಲ್ಲ ಈಗ ಹಾಡಿದವರು ಚೆನ್ನಾಗಿ ಹಾಡಿದ್ದಾರೆ, ಬೆಳಗ್ಗೆ ಆ ತಾಯಿ ಹಾಡಿದ್ರು, ನಾನು ಮೊದಲಿನ ಕೊನೆ ತನಕ ಎಲ್ಲಾದರೂ ಒಂದು ಶ್ರುತಿ ಬಿಡ್ತಾರೇನೋ, ತಾಳ ಬಿಡ್ತಾರೇನೋ, ಸಾಹಿತ್ಯ ತಪ್ತಾರೇನೋ ಅಂತ ನೋಡಿದೆ. ನನಗೆ ಎಲ್ಲೂ ಸಿಗಲಿಲ್ಲ. ತುಂಬ ಖುಷಿ ಆಯಿತು ನನಗೆ ಅವರ ಹಾಡುಗಾರಿಕೆ ಅಂತೆಲ್ಲ ಹೇಳಿದರು. ನನಗೆ ನಿಜವಾಗ್ಲೂ ಒಂಥರ ಅವರ ಒಂದು ಮಾತು ಕೇಳಿ ತುಂಬ ಸಂತೋಷ ಆಯಿತು. ಹಾಗೆ ಸಾಶಿ ಮರುಳಯ್ಯ ಅವರ ಎದುರಿಗೆ ಕೂಡ ಹಾಡಿದ್ದೀನಿ. ಆಮೇಲೆ NS ಲಕ್ಷ್ಮೀನಾರಾಯಣ ಭಟ್, HS ವೆಂಕಟೇಶ್ ಮೂರ್ತಿ ಅವರು ಕೂಡ ತುಂಬ ಇಷ್ಟಪಟ್ಟರು. ಈಗೊಂದು 2 ವರ್ಷದ ಹಿಂದೆ ತೀರ್ಥಹಳ್ಳಿಯಲ್ಲಿ JC ಕಾರ್ಯಕ್ರಮದಲ್ಲಿ 25ನೇ ವರ್ಷದ ಒಂದು JC ಕಾರ್ಯಕ್ರಮದಲ್ಲಿ ಮಾದರಿ ನಾಗರಿಕ ಅಂತ ಒಂದು ಪ್ರಶಸ್ತಿ ನನಗೆ ಕೊಟ್ಬಿಟ್ಟು ಸನ್ಮಾನ ಮಾಡಿದರು. ವೆಂಕಟೇಶ್ ಮೂರ್ತಿ ಅವ್ರ ಕೈಯಲ್ಲೇ ಮಾಡಿಸಿದ್ರು. ಅವರ ಹಾಡನ್ನೇ ಕೂಡ ನಾನು ಹಾಡಿದೆ ಅಲ್ಲಿ. ಹಾಡೋದನ್ನು ಎಫರ್ಟ್ಲೆಸ್ ಸಿಂಗಿಂಗ್ ತುಂಬ ಇಷ್ಟ ಆಯಿತು ನನಗೆ. ಅಮ್ಮ ನಾನು ದೇವರಾಣೆ ಅವರ ಅದೊಂದು ಪ್ರಸಿದ್ಧವಾಗಿದೆ, ತುಂಬಾ ಇಷ್ಟ ಕೂಡ ನನಗೆ. ಅದನ್ನು ಹಾಡಿದೆ. ಅಮ್ಮ ನಾನು ದೇವರಾಣೆ ಬೆಣ್ಣೆ ಕದ್ದಿಲ್ಲಮ್ಮ, ಅಮ್ಮ ನಾನು ದೇವರಾಣೆ ಬೆಣ್ಣೆ ಕದ್ದಿಲ್ಲಮ್ಮ, ಎಲ್ಲ ಸೇರಿ ನನ್ನ ಬಾಯಿಗೆ, ಎಲ್ಲ ಸೇರಿ ನನ್ನ ಬಾಯಿಗೆ ಬೆಣ್ಣೆ ಮೆತ್ತಿದರಮ್ಮ, ಅಮ್ಮ ನಾನು ದೇವರಾಣೆ ಬೆಣ್ಣೆ ಕದ್ದಿಲ್ಲಮ್ಮ, ಅಮ್ಮ ನಾನು ದೇವರಾಣೆ ಬೆಣ್ಣೆ ಕದ್ದಿಲ್ಲಮ್ಮ, ಎಲ್ಲ ಸೇರಿ ನನ್ನ ಬಾಯಿಗೆ, ಎಲ್ಲ ಸೇರಿ ನನ್ನ ಬಾಯಿಗೆ ಬೆಣ್ಣೆ ಮೆತ್ತಿದರಮ್ಮ, ಅಮ್ಮ ನಾನು ದೇವರಾಣೆ ಬೆಣ್ಣೆ ಕದ್ದಿಲ್ಲಮ್ಮ.
ಅದ್ಭುತ ಮ್ಯಾಮ್. ಒಂದು ಸಣ್ಣ ವಿರಾಮ ತಗೊಳ್ಳೋಣ. ವಿರಾಮದ ನಂತರ ಈ ಕಾರ್ಯಕ್ರಮನ ಮತ್ತೆ ಮುಂದುವರಿಸೋಣ. ನೋಡಿದ್ರಲ್ಲ ವೀಕ್ಷಕರೇ, ನನಗೆ ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಅಮ್ಮ ನಾನು ದೇವರಾಣೆ ಬೆಣ್ಣೆ ಕದ್ದಿಲ್ಲಮ್ಮ, ಆ ಹಾಡನ್ನು ಅದೇ ಮೈಂಡ್ ಅದನ್ನೇ ನಾವು ಥಿಂಕ್ ಮಾಡ್ತಾ ಒಂದು ಸಣ್ಣ ವಿರಾಮ ತಗೊಳ್ಳೋಣ. ವಿರಾಮದ ನಂತರ ಮತ್ತೆ ಕಾರ್ಯಕ್ರಮ ಮುಂದುವರಿಸೋಣ. ವಿರಾಮದ ನಂತರ ಮತ್ತೊಮ್ಮೆ ಸ್ವಾಗತ. ಬನ್ನಿ ಮತ್ತೆ ಸಂಗೀತ ಲೋಕಕ್ಕೆ ಹೋಗೋಣ. ಮೇಡಮ್, ವಿರಾಮದ ನಂತರ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ಕನ್ನಡದ ಭಾವಗೀತೆಗಳು ಅದ್ರ ಬಗ್ಗೆ ಎಲ್ಲ ಹೇಳ್ತಿದ್ರಿ, ಮತ್ತೆ ಬೇರೆ ಯಾವ ಯಾವ ಭಾಷೆಗಳಲ್ಲಿ ನೀವು ಹಾಡ್ತೀರಾ? ಬೇರೆ ಅಂದರೆ ನಾವು ಮನೆಯಲ್ಲಿ ಭಜನೆಗಳನ್ನು ಹಾಡ್ತಾ ಇದ್ದಿದ್ದರಿಂದ ಚಿಕ್ಕಂದಿಂದ ಮರಾಠಿ ಗೀತೆಗಳನ್ನು ಹಾಡುವ ಒಂದು ತುಂಬಾ ಆಸಕ್ತಿ. ಮರಾಠಿ ಅಭಂಗಸನ ಹೌದು, ಅದನ್ನ ರೇಡಿಯೋದಲ್ಲಿ ಕೇಳಿ ಬರ್ದ್ಕೊಂಡ್ಬಿಟ್ಟು ನಾವು ಅದನ್ನ ಹಾಡ್ತಾ ಇದ್ವಿ. ಹಾಗಾಗಿ ಆ ಥರದ ಒಂದು ಕಲೆಕ್ಷನ್ಸು ನಮ್ಮ ಹತ್ರ ಮರಾಠಿ ಭಜನ್ಸ್ದು ತುಂಬ ಇದೆ ಮನೇಲಿ. ಇವತ್ತಿಗೂ ನಾವು ಪ್ರತಿದಿನ ಭಜನೆಯನ್ನು ಮಾಡ್ತೀವಿ. ನೀವು ಹೇಳ್ತಿದ್ರಿ ಈಗ ಮಾತಾಡುವಾಗ, ನೀವು ಚಿಕ್ಕಂದಿರುವಾಗ ಅಕ್ಕ ಬರೆದು ಕೊಡ್ತಿದ್ರು, ಕೇಳಿ ಬರ್ಕೊಳ್ಳೋದು, ನಾನು ಅದನ್ನ ಅಭ್ಯಾಸ ಮಾಡಿ ಹಾಡೋದು. ಜೊತೆಗೆ ನಮ್ಮ ಮನೇಲಿ ಎಲ್ಲರೂ ಹಾಡೋದ್ರಿಂದ ನಮ್ಮಲ್ಲಿ ಏಕಾ ಭಜನೆ ಹೀಗೆಲ್ಲ ಆದಾಗ ನಮ್ದು ಮಹಿಳಾ ಒಂದು ಟೀಮ್ ಇರೋ ಟೈಮಲ್ಲಿ ನಾವು ಮುಖ್ಯವಾಗಿ ಎದುರುಗಿದ್ದು ನಮ್ಗೆ ಅವಕಾಶ ಕೊಡ್ತಾ ಇದ್ದು ಹಾಡೋದಕ್ಕೆ. ನಾವು ಸಹೋದರಿ ಎಲ್ಲ ಸಾಲ ಕುತ್ಕೊಂಡು ಹಾಡ್ತಾ ಇದ್ವಿ. ಸ್ವಲ್ಪ ಲೀಡ್ ಮಾಡ್ತಾ ಇದ್ದಿದ್ದು ನಾನು ಅಷ್ಟೇ. ಹಾಗೆ ಎಲ್ಲರೂ ಒಟ್ಟಿಗೆ ಹಾಡ್ತಾ ಇದ್ವಿ. ಎಷ್ಟು ಜನ ಅಕ್ಕ? ನಾವು 5 ಜನ. 5 ಜನ. ನಾನು ಕೊನೆಯವಳು. ಎಲ್ಲರೂ ಹಾಡ್ತಾರೆ. ಹೆಚ್ಚಾಗಿ ಈಗ ಈ ಥರದಲ್ಲಿ ಹೊರಗಡೆ ಆಕಾಶವಾಣಿಯಲ್ಲಿ ಎಲ್ಲ ಹಾಡುವಂಥದ್ದು ಹೆಚ್ಚು. ನಾನು ಆಕಾಶವಾಣಿಯಲ್ಲಿ ಎ ಗ್ರೇಡ್ ನಂದು ಸುಗಮ ಸಂಗೀತದಲ್ಲಾಗಿದೆ, ಕಾವ್ಯವಾಚನದಲ್ಲಿ ಬಿ ಹೈ ಗ್ರೇಡ್ ಆಗಿದೆ, ಕೊಂಕಣಿ ವಿಭಾಗದಲ್ಲಿ ಬಿ ಗ್ರೇಡ್ ಆಗಿದೆ. ಓಕೆ ಮೇಡಮ್, ಮರಾಠಿ ಅಭಂಗದಲ್ಲಿ ಯಾವುದು ನಮ್ಮ ಮುಂದೆ ಈಗ ಹಾಡ್ತೀರಾ? अमृताहुनी गोड नाम तुझे देवा, नाम तुझे देवा. अमृताहुनी गोड, अमृताहुनी गोड, अमृताहुनी गोड नाम तुझे देवा, नाम तुझे देवा. मन माझे केशवा, मन माझे केशवा, काबान घे, काबान घे. अमृताहुनी गोड, अमृताहुनी गोड, अमृताहुनी गोड नाम तुझे देवा, नाम तुझे देवा. ಇದು ಮಾಣಿಕ್ ವರ್ಮ ಅವ್ರು ಹಾಡಿರೋದು. ಅವರ ಕಲೆಕ್ಷನ್ಸ್ ತುಂಬಾನೇ ಇದೆ ನನ್ನ ಹತ್ರ. ಹಾಗಾಗಿ ಈಗೊಂದು 6-7 ವರ್ಷದ ಹಿಂದೆ ಮಾಣಿಕ್ ವರ್ಮ ಅವ್ರ ಹಾಡಿರೋದು ಕೆಲವು ಹಾಡುಗಳನ್ನು ಆಯ್ಕೆ ಮಾಡಿ ಒಂದು 10 ಹಾಡುಗಳದ್ದು ನಾನೊಂದು CD ಮಾಡಿದ್ದೀನಿ, ಮರಾಠಿ ಗೀತೆಗಳದ್ದೇ, ಮಾಣಿಕ್ ವರ್ಮ ಅವ್ರದ್ದೇ. ಈ ಸಂದರ್ಭದಲ್ಲಿ ಇನ್ನೂ ನಾನು ಜ್ಞಾಪಿಸ್ಕೊತೀನಿ, ಗಾಣಗಾಪುರಕ್ಕೆ ಒಂದು ಕಾರ್ಯಕ್ರಮಕ್ಕೆ ಹೀಗೆ ನಾನು ಭಾಗವಹಿಸಕ್ಕೆ ಹೋಗಿದ್ದೆ ಅಷ್ಟೇ, ನನ್ನ ಕಾರ್ಯಕ್ರಮ ಅಲ್ಲ. ಆ ಸಂದರ್ಭದಲ್ಲಿ ಮಾಣಿಕ್ ವರ್ಮ ಅವರ ಶಿಷ್ಯೆ ಶೈಲಾ ದಾತಾರ್ ಅನ್ನೋರೊಬ್ಬರು ಬಂದಿದ್ರು. ಹೀಗೆ ರೂಮ್ನಲ್ಲಿ ನಮಗೆಲ್ಲ ಪರಿಚಯ ಆಯಿತು. ಮಾತಾಡ್ತಾ ಇರಬೇಕಾದ್ರೆ ನೀನು ಹಾಡು ಹಾಡು ಅಂತ. ಕೊನೆಗೆ ನಾನು ಮಾಣಿಕ್ ವರ್ಮ ಅವರ ಉಘಡನಯನ ದೇವ ಈ ಹಾಡು ಹಾಡಿದ್ದೆ. ಶೈಲಾ ದಾತಾರ್ ಅವರು ತುಂಬಾ ಖುಷಿ ಪಟ್ರು. ನಿಮ್ ರೇಂಜ್ ಚೆನ್ನಾಗಿದೆ, ಜೊತೆಗೆ ನಿನ್ನದೇ ಆದ ಅದೊಂದು ಶೈಲಿ ಇದೆಯಲ್ಲ, ಅದು ನಂಗೆ ತುಂಬಾ ಇಷ್ಟ ಆಯ್ತು ಹಾಡಿರೋದು ಅಂತ ಹೇಳ್ಬಿಟ್ಟು. ಅಂಥವ್ರ ಎದುರಿಗೆ ನಾವು ಹಾಡಲಿಕ್ಕೆ ಸ್ವಲ್ಪ ಭಯ ಪಡ್ತೀವಿ. ಅಂಥದ್ರಲ್ಲಿ ನಾನು ಹಾಡಿರೋದನ್ನು, ನಿನ್ನ ಹಾಡಿರೋ ಶೈಲಿ ಚೆನ್ನಾಗಿದೆ, ಆಮೇಲೆ ಮರಾಠಿ ಉಚ್ಚಾರಗಳು ಚೆನ್ನಾಗಿದೆ ಅಂತೆಲ್ಲ ಹೇಳಿದರು. ನನಗೂ ಅದು ಒಂಥರ ತುಂಬ ಪ್ರೋತ್ಸಾಹವನ್ನು ಕೊಟ್ಟರವರು. ಆ ಥರ ನನಗೊಂದು ಖುಷಿ ಆಯಿತು. ಮರಾಠಿ ಉಚ್ಚಾರ ಸ್ಪಷ್ಟಕ್ಕೆ ಕೊಂಕಣಿ ಭಾಷೆನೋ ಕಾರಣ ಇರ್ಬೋದು. ಕೊಂಕಣಿ ಮತ್ತೆ ಮರಾಠಿ ಹತ್ತಿರ ಇದೆ ಅಂತ ಹೇಳ್ತಾರೆ. ಆದರೂ ಕೆಲವೊಂದು ಉಚ್ಚಾರಗಳು ನಮಗೆ ಪಕ್ಕನೆ ಗೊತ್ತಾಗೋದಿಲ್ಲ. ಈ ಸಂದರ್ಭ ಏನಂದರೆ, ನಾವು ಶಿವಮೊಗ್ಗ ವೇಣುಗೋಪಾಲ್ ಅಂತ ಬ್ಲೈಂಡ್ ಆರ್ಟಿಸ್ಟ್ ಒಬ್ಬರಿದ್ದಾರೆ, ಅವ್ರ ಜೊತೆಗೆ ಟ್ರೂಪಲ್ಲಿ ಹಾಡ್ತಾ ಇದ್ದೆ. ಹಾಗಾಗಿ ನಮ್ಮ ಟ್ರೂಪ್ನಲ್ಲಿ ತಬ್ಲಿಸ್ಟು ತುಕಾರಾಮ್ ರಾವ್ ರಂಗದೋಳ್ ಅಂತ, ಅವರ ಮನೆ ಫುಲ್ಲು ಈ ಭಜನ್ ಸಂಪ್ರದಾಯನೇ, ಮರಾಠೀಸ್ ಅವರು. ಅವರಲ್ಲೆಲ್ಲ ಈ ಗ್ರಂಥಗಳಿತ್ತು.
ನನಗೆ ಗೊತ್ತಿರೋದನ್ನು ನಾವೆಲ್ಲ ಬರ್ಕೊಂಡಿರೋದಿತ್ತಲ್ಲ, ಉಚ್ಚಾರಗಳು ಕಂಪ್ಲೀಟ್ ಆಗದೆ ಹಾಡಕ್ಕೆ ಸ್ವಲ್ಪ ಹಿಂಜರಿತೀವಿ, ಸರಿಯಾಗಿ ಇರಬೇಕು ಅಂತ. ಆ ಒಂದು ಭಾಷೆಯವ್ರು ಕೇಳಿದರೆ ತಪ್ಪು ಹಾಡ್ತಾರೆ ಅನ್ನೋ ಹಾಗೆ ಆಗಬಾರ್ದು ಅಂತ ಆದಷ್ಟು ರೇಡಿಯೋದಲ್ಲಿ ಕೇಳಿ ಬರ್ಕೊಳ್ಬೇಕಾದ್ರೆ ನೋಡಿ 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 ಸರಿಯಾಗಿ ಗಮನ ಕೊಟ್ಟು ಬರ್ಕೊಳ್ತಾ ಇದ್ದಿದ್ದು. ಕೊನೆಗೆ ನನ್ನ ಹತ್ರ ಇರೋ ಸಂಗ್ರಹಗಳನ್ನು ನಾನು ಅವ್ರ ಹತ್ರ ಇರೋ ಗ್ರಂಥಗಳಲ್ಲೆಲ್ಲ ಅವ್ರ ಹತ್ರ ಕೇಳಿ ಉಚ್ಚಾರಗಳನ್ನು ಕೆಲವೊಂದು ಮಾತ್ರ ವ್ಯತ್ಯಾಸ ಇತ್ತು, ಅದನ್ನೆಲ್ಲ ನಾನು ಸರಿಪಡಿಸ್ಕೊಂಡೆ. ಅವರಿಂದ ನನಗೆ ಅದು ತುಂಬ ಸಹಾಯ ಆಯಿತು ಅಂತ ಅನ್ಬೋದು. ಅದು ಇದುವರೆಗೂ ಎಷ್ಟು CD ಆಗಿದೆ ಮ್ಯಾಮ್ ನಿಮ್ಮ ಹಾಡುಗಳ? ನನ್ನ ಹಾಡುಗಳದ್ದು ನಾನು ಪ್ರಾರಂಭದಲ್ಲಿ ಜಾನಪದ ಗೀತೆಗಳಿಗೆ ನಂಗೆ ಅವಕಾಶ ಸಿಕ್ತು. ಅದನ್ನು ಶಿವಮೊಗ್ಗ ಕೆ ಯುವರಾಜ್ ಅವರು ಪ್ರಸಿದ್ಧ ಗಾಯಕರು ಜಾನಪದ, ಅವರ ಇದರಲ್ಲಿ ನಾನು ಭಾಳಷ್ಟು ಒಂದು 15-20 CD ಎಲ್ಲ ಜಾನಪದ ಗೀತೆಗಳನ್ನೇ ಹಾಡಿದೆ. ಹಾಗೆ ವೇಣುಗೋಪಾಲ್ ಅವರು, ಆಮೇಲೆ ಗರ್ತಿಕೆರೆ ರಾಘಣ್ಣ ಅವರು ಭಕ್ತಿಗೀತೆಗಳನ್ನು ಕ್ಯಾಸೆಟ್ ಮಾಡ್ಬೇಕಾದ್ರೆ ಅದರಲ್ಲೂ ಅವಕಾಶ ಸಿಕ್ತು. ಆದರೆ ನನ್ನೊಂದು ಕೊರಗಿತ್ತು, ನನಗೆ ಭಾವಗೀತೆ ಅಂದರೆ ತುಂಬ ಇಷ್ಟ, ಭಾವಗೀತೆಗೂ ಒಂದು ಅವಕಾಶ ಸಿಗಬೇಕು ಅಂತ. ಆದರೆ ನನಗೆಲ್ಲೂ ಅವಕಾಶಗಳು ಸಿಗಲಿಲ್ಲ. ಆವಾಗ ನಾನೇ ಒಂದು ಬಂಡ ಧೈರ್ಯ ಅನ್ಬೋದು ನಂದು. ಯಾಕೆಂದರೆ ಈ CDಗಳನ್ನೆಲ್ಲ ಮಾಡೋದು ಅಂದರೆ ಸುಲಭ ಆಗೋದಿಲ್ಲ. ಹಾಗಾಗಿ ಏನೇ ಆಗಲಿ ಮಾಡಿದರೆ ಚೆನ್ನಾಗಿರ್ಬೇಕು ಒಳ್ಳೆ ಥರದಲ್ಲಿ ಅಂತ. ನನಗೆ ಕೆಲವೊಮ್ಮೆ ಈ ಸಂದರ್ಭದಲ್ಲಿ ನನ್ನ ಸ್ನೇಹಿತೆಯರನ್ನು ನೆನಪಿಸ್ಕೋಬೇಕು. ತುಂಬ ಪ್ರೋತ್ಸಾಹ ಮಾಡೋರು ನನಗೆ. ಕುವೆಂಪು ಅವರ ಜನ್ಮಶತಮಾನೋತ್ಸವ ಸಂದರ್ಭದಲ್ಲಿ ಶಿವಮೊಗ್ಗದ ಒಬ್ಬ ಲೆಕ್ಚರ್ ಕಿರಣ್ ದೇಸಾಯಿ ಅಂತಿದ್ದಾರೆ. ಅವರಂದರು, ವಾಸಂತಿ ನೀವ್ಯಾಕೆ ಈ ಸಂದರ್ಭದಲ್ಲಿ ಒಂದು ಕ್ಯಾಸೆಟ್ ಮಾಡಬಾರ್ದು, ಮಾಡ್ರಲ್ಲ ಒಂದು ಅಂತಂದರು. ನನಗೆ ಅಷ್ಟು ಸುಲಭ ಅಲ್ಲ ಮಾಡೋದು ಅಂತ. ಆಮೇಲೆ ನನ್ನ ಸ್ನೇಹಿತೆ ಮಾನಸ, ಆಮೇಲೆ ಭಾಳಷ್ಟು ಜನ, ಮಾನಸ ಶಿವರಾಮಕೃಷ್ಣನ್ ಅಂತ ತುಂಬ ಜನ ಹೇಳಿದರು, ಮಾಡು ನೀನು, ಯಾಕೆ ಮಾಡಲ್ಲ, ಮಾಡು ಮಾಡು ಅಂತ. ಮನೇಲಿ ಕೂಡ ಈ ಪ್ರಸ್ತಾಪ ಮಾಡಿದೆ. ಕೊನೆಗೆ ನನ್ನ ಅಣ್ಣ ತಮ್ಮಂದರು, ಅಕ್ಕ ತಂಗಿಯರೆಲ್ಲ ನಮ್ಮಿಂದ ಸಹಾಯ ನಾವು ಮಾಡ್ತೀವಿ, ನೀನು ಮಾಡು ಅಂತಂದರು. ಕೊನೆಗೆ ಶಿವಮೊಗ್ಗ ವೇಣುಗೋಪಾಲ್ ಅವರಿಗೆ ಈ ವಿಷಯ ತಿಳಿಸಿದೆ. ಆವಾಗ ಅವರು ಕೂಡ ಆಯಿತು ನಾನು ಹಾಡ್ತೀನಿ ಅಂತ ಹೇಳಿದರು. ಅವರ ರಾಗ ಸಂಯೋಜನೆಯ ಒಂದು 2 ಗೀತೆ ಅವರು ಹಾಡಿದರು, ನಾನು ಡ್ಯೂಯೆಟ್ಟಲ್ಲೂ ಹಾಡಿದ್ವಿ. ಗರ್ತಿಕೆರೆ ರಾಘಣ್ಣ ಅವರ ಒಂದು 2-3 ಹಾಡನ್ನು ಆರಿಸ್ಕೊಂಡ್ವಿ. ಮತ್ತು ಇಂದುಧರ್ H ಪೂಜಾರ್ ಅಂತ ಅವರು ನನಗಾಗಿ ಒಂದು ಟ್ಯೂನ್ ಮಾಡಿದರು. ಅವ್ರ ಜೊತೆ ತುಂಬ ಹಾಡ್ತಿದ್ದೆ ನಾನು. ಕುವೆಂಪು ಅವರ ಸಾಹಿತ್ಯ ಜೇನಾಗುವ ಅನ್ನೋ ಹಾಡು, ಅದನ್ನು ಕೂಡ ನಾನು ಅದರಲ್ಲಿ ಅಳವಡಿಸ್ಕೊಂಡೆ. ಜೊತೆಗೆ ಯುವರಾಜ್ ಅವರು ಟ್ಯೂನ್ ಮಾಡಿದ್ದೊಂದಿದ್ದು. ಹಾಗೆ 8 ಹಾಡುಗಳನ್ನು ಆರಿಸ್ಕೊಂಡು ನಾನೊಂದು ಭಾವಗೀತೆ CDಯನ್ನು ಮಾಡಿದೆ. ಆ ಸಂದರ್ಭದಲ್ಲಿ ನನಗೆ ಪ್ರತಿಷ್ಠಾನದವರು ಕೋಆಪ್ರೇಟ್ ಮಾಡಿದರು. CDಗಳನ್ನು ಅಲ್ಲೇ ಇಟ್ಬಿಟ್ಟು ಮಾರುವಂಥ ಒಂದು ಅವಕಾಶ ಮಾಡಿಕೊಟ್ರು ನನಗೆ. ಹಾಗಾಗಿ ಅಂದರೆ ಇತ್ತೀಚೆಗೆ CDಗಳದ್ದು ಇದು ಹೋಗಿದೆ, ನಿಂತು ಹೋಗಿದೆ. ಬಟ್ ಇದರಲ್ಲಿ ಪ್ರತಿಷ್ಠಾನದಲ್ಲಿ ಇಟ್ಕೊಂಡು ಮಾಡ್ತಾಯಿದ್ರು. ಹೊರಗಡೆಗೆ ನಾವು ಮಾರೋದಕ್ಕೆ ತುಂಬಾ ಕಷ್ಟ. ನಾವು ಪ್ರೋಗ್ರಾಮಿಗೆ ಹೋದ್ರೂ ಕೂಡ ಅಲ್ಲಿ ಯಾರು ತೊಗೊಳ್ಳೋರು ಇರಲ್ಲ. ಎಲ್ಲರೂ ಬರ್ತಾರೆ, CD ತರ್ತಾರೆ, ಎಷ್ಟಂತ ತೊಗೊಳ್ಳೋದು. ಈ ಮಾತು ಹೇಳ್ಕೊಳ್ಳೋ ನಾವು ಮಾಡಿದ್ದು ಎಷ್ಟು ಅಂತ ಅನಿಸುತ್ತೆ. ಹಾಗೆ ನಾನು ಆ ಥರದಲ್ಲಿ ಮತ್ತೆ ಮುಂದುವರಿಯಕ್ಕೆ ಹೋಗಲಿಲ್ಲ. ಮಾಡಿರೋ CDಗಳು ಹಾಗೆ ಉಳಿತು, ತೊಂದರೆ ಇಲ್ಲ. ನಮ್ಮ ರಿಲೇಟಿವ್ಸಿಗೆ ಸಂದರ್ಭದಲ್ಲಿ ಅವರುಗಳಿಗೆ ಕೊಟ್ಟೆ, ನನ್ನೊಂದು ನೆನಪಿಗಿರಲಿ ಅಂಥೇಳಿ. ಭಾವಗೀತೆ CD ಮಾತ್ರ ಅಲ್ಲಿ ಸೇಲ್ ಮಾಡಿರೋದ್ರಿಂದ ಸ್ವಲ್ಪ ನನಗೆ ಹಾಕಿರೋ ದುಡ್ಡು ಸ್ವಲ್ಪ ಬಂತು ಅನ್ಬೋದು. ಮತ್ತು ಹೊಸದಾಗಿ ನಾನೀಗ ಪ್ರಿಂಟ್ ಮಾಡಿಸಿದೆ, ಆದರೆ ಏನು ಪ್ರಯೋಜನ ಆಗಿಲ್ಲ, ಎಲ್ಲ ಹಾಗೆ ಉಳ್ಕೊಂಡ್ಬಿಟ್ಟಿದ್ದಾರೆ. ಹಾಗಾಗಿದೆ. ಭಕ್ತಿಗೀತೆಗಳದ್ದು ಹಾಗೆ ಆಯಿತು. ಕೇಳುಗರು ಕಡಿಮೆ ಆಗಿದಾರ ಅಥವಾ ಈ ಅಡ್ವಾನ್ಸ್ ಟೆಕ್ನಾಲಜಿ ಬಂದು ಆ ಥರ ಇರ್ಬೋದು ಅಂತ ನನಗೆ ಅನ್ಸುತ್ತೆ. ಕೇಳುಗರು ಇದ್ದಾರೆ, ಅಡ್ವಾನ್ಸ್ ಟೆಕ್ನಾಲಜಿಯಿಂದ ಇರ್ಬೋದು ಅನ್ಸುತ್ತೆ. ಅದು ನನ್ನ ಹತ್ರ ಕೇಳಿದ್ರು ಇದ್ದಾರೆ, ನಿಮ್ಮದು CD ಎಲ್ಲ ಹಾಕ್ಲಿಕ್ಕೆ ಏನೂ ಇಲ್ಲ, ಈಗ ಕ್ಯಾಸೆಟ್ಗಳಂತೂ ಹೇಗೂ ಇಲ್ಲ, ನೀವು ಪೆನ್ ಡ್ರೈವ್ ಏನಾದರೂ ಮಾಡಿದ್ರೆ ಕೊಡ್ತೀರಾ ಅಂತ ಕೇಳ್ತಾರೆ. ಓಹೋ, ಕೇಳಿದ್ರೆ ನನಗೆ ಆಶ್ಚರ್ಯ ಅನ್ನಿಸ್ತು. ಇಲ್ಲ, ನಾನು ಆ ಥರದ್ದೇನು ಮಾಡಲಿಲ್ಲ ಅಂತಂದೆ. ಈಗಂತೂ ಯೂಟ್ಯೂಬ್ಗಳಲ್ಲಿ ಇದು ಮಾಡ್ತಾರೆ. ಬಟ್ ಆ ಥರ ಟೆಕ್ನಾಲಜಿಗಳು ನಮಗೂ ಅಷ್ಟೊಂದು ರೂಢಿಗೆ ಬರಲಿಲ್ಲ, ನನಗೆ ಗೊತ್ತಾಗ್ತಾ ಇಲ್ಲ. ಆದರೂ ನನ್ನ ಸ್ನೇಹಿತೆ ಅವಳೇ ಬರೆದಿರೋ ಕೆಲವೊಂದು ಹಾಡುಗಳನ್ನು ನನಗೆ ಕಳಿಸಿದ್ಲು, ಟ್ಯೂನ್ ಮಾಡಿ ಹಾಡ್ತೀರಾ ಅಂತ. ಅದು ಒಂದು 2-3 ಹಾಡನ್ನು ಅವಳು ಯೂಟ್ಯೂಬಿಗೆಲ್ಲ ಹಾಕಿದ್ದಾಳೆ. ಮತ್ತು ಹಿಂದೆ ನಾನು ಹಾಡಿರೋದು ಕೆಲವು ಜಾನಪದ ಗೀತೆಗಳು ಯೂಟ್ಯೂಬಲ್ಲಿ ಸಿಗ್ತಾ ಇದೆ. ಜೊತೆಗೆ ವಚನ ಸಾಹಿತ್ಯ ಕೂಡ ನಾನು MSIL ಅವರು ಒಂದು ಮಾಡಿದಾಗ ಒಂದು 3 ಜನ ಮಾಡಿರೋ ಟ್ಯೂನಿಂಗಲ್ಲಿ ಹಾಡಿದ್ದೆ. ಶಿವಮೊಗ್ಗ ವೇಣುಗೋಪಾಲ್ ಅವರು, ಗರ್ತಿಕೆರೆ ರಾಘಣ್ಣ ಅವರು, ಯುವರಾಜ್ ಅವರು, 3 ಜನನೂ ಟ್ಯೂನ್, ಒಬ್ಬೊಬ್ಬರಿಗೆ 20 ವಚನ ಸಾಹಿತ್ಯನ ಕೊಟ್ಟಿದ್ರು. ಅವರು ಹಾಡಿರೋದು ಎಲ್ಲ 3 ಜನ ಮಾಡಿರೋ ಟ್ಯೂನಿಂಗಲ್ಲೂ 2 ಹಾಡ್ಲಿಕ್ಕೆ ಅವಕಾಶ ನನಗೆ ಸಿಕ್ಕಿದೆ. ಅದು ಕೂಡ MSIL ಅವರು ಇದರಲ್ಲಿ ಸಿಗುತ್ತೆ, ಯೂಟ್ಯೂಬಲ್ಲಿ ಸಿಗುತ್ತೆ. ಆ ಥರ ವಚನ ಸಾಹಿತ್ಯ ಕೂಡ ಹಾಡಿದ್ದೆ ನಾನು. ಮೇಡಮ್, ನೀವು ಕಲ್ತಿರೋದು ಹಿಂದೂಸ್ತಾನಿ ಇಲ್ಲ, ಕರ್ನಾಟಕ ಕ್ಲಾಸಿಕಲ್ ಜೂನಿಯರ್ ಮಾತ್ರ ಆಗಿರೋದು. ಕರ್ನಾಟಕ ಸಂಗೀತ ಭಜನ್ಸ್ ಹಾಡೋದ್ರಿಂದ ನಂಗೆ ಸ್ವಲ್ಪ ಹಿಂದೂಸ್ತಾನಿ ಟಚ್ ಇದೆ. ಜೊತೆಗೆ ವೇಣುಗೋಪಾಲ್ ಅವರು ಹಿಂದೂಸ್ತಾನಿ ಗಾಯಕರಾದ್ರಿಂದ ಅವ್ರು ಹಾಡ್ತಾ ಕೇಳಿ ಕೇಳಿ ಸ್ವಲ್ಪ ನನಗೆ ಆ ಇನ್ಫ್ಲೂಯೆನ್ಸ್ ಜಾಸ್ತಿ ಇದೆ ಅನ್ಬೋದು ಅಷ್ಟೇ. ಮ್ಯಾಮ್, ನನಗೇನು ಅನ್ಸುತ್ತೆ ಅಂತಂದರೆ, ಈಗ ಕಲ್ತಿರೋದು ನೀವು ಕರ್ನಾಟಕ ಸಂಗೀತ, ಆಮೇಲೆ ಮನೆಯಲ್ಲಿ ಇನ್ಫ್ಲೂಯೆನ್ಸ್ ಇದ್ದದ್ದು ಮರಾಠಿ ಅಭಂಗ ಭಜನೆಗಳನ್ನು, ನಿಮಗೆ ಪರ್ಸನಲ್ ಆಗಿ ಇಷ್ಟ ಆಗ್ತಿರೋದು ಭಾವಗೀತೆಗಳು, ಮತ್ತು ಅದನ್ನು ಬಿಟ್ಟು ನೀವು ವಚನಗಳನ್ನು ಹೇಳಿದಿರಿ ಅಂತೀರಿ, ಮತ್ತು
ಜಾನಪದ ಗೀತೆಗಳನ್ನ. ಅದು ಎಲ್ಲದರದ್ದು ಒಂದು ರಿದಮ್ ಆಗಲಿ, ಒಂದು ಇಂಟ್ರೆಸ್ಟ್ ಅನ್ಕೋತೀನಿ, ಅದು ಬೇರೆ ಬೇರೆ ಇರೋದ್ರಿಂದ ನಿಮ್ಮಷ್ಟಕ್ಕೆ ನೀವು ಎಲ್ಲದರಲ್ಲೂ ಹೇಗೆ ಅಷ್ಟೇ ಕರೆಕ್ಟಾಗಿ ಅಳವಡಿಸ್ಕೊಂಡಿದ್ದೀರಿ? ಸಂದರ್ಭಗಳು ಸಿಕ್ಕಾಗ ನಾನು ಅವಕಾಶನ ಉಪಯೋಗಿಸ್ಕೊಳ್ಬೇಕು ಅಂತ ಹೇಳಿ. ಹಾಗೆ ನಮ್ಮಲ್ಲಿ ನೀವು ಹೇಳ್ದಂಗೆ ಅವಾಗ ಹೆಚ್ಚು ಏನೇ ಆದರೂ ಕಾರ್ಯಕ್ರಮದಲ್ಲಿ ಈಗ ಒಂದು ಬಸವ ಜಯಂತಿ ಈ ಥರದ್ದು ಏನಾದ್ರು ಮಾಡೋರು ಸಂಘ ಸಂಸ್ಥೆ, ಕೆಲವು ವಚನಗಳನ್ನು ಹಾಡಿ ಅನ್ನೋರು. ಹಾಗೆ ಅಥವಾ ಸಾಹಿತ್ಯ ಪರಿಷತ್ತಿಂದ ಯಾವುದಾದ್ರೂ ಒಂದು ದತ್ತಿನಿಧಿ ಕಾರ್ಯಕ್ರಮ ಇದ್ದಾಗ ಅಲ್ಲಿ ವಚನ ಸಾಹಿತ್ಯದ ಏನಾದ್ರು ಇದ್ದಾಗ ಆವಾಗ ವಚನಗಳು ಹಾಡಿ ಬೇರೆ ಬೇರೆಯವ್ರದ್ದು ಅಕ್ಕ ಮಹಾದೇವ್ದು ಹಾಡಿದ್ದೀನಿ. ಹಾಗೆ ಆಮೇಲೆ ಆಕಾಶವಾಣಿಲಿ ಕೂಡ ನನಗೆ ಈ ಕಾವ್ಯ ವಚನ ಹಾಡ್ತಾ ಇರೋದ್ರಿಂದ ಅಕ್ಕ ಮಹಾದೇವ ವಚನ ಕೂಡ ಹಾಡ್ಲಿಕ್ಕೆ ಒಂದ್ಸರಿ ಸಿಕ್ಕಿತ್ತು. ನಾನು ಸುಮಾರು ಒಂದು 12 ವಚನಗಳಿಗೆ ಅಕ್ಕ ಮಹಾದೇವಿಯವರ ವಚನಗಳಿಗೆ ರಾಗಗಳನ್ನು ಹಾಕಿ ವಚನ ಕೂಡ ಹಾಡಿದ್ದೀನಿ ಆಕಾಶವಾಣಿಲಿ. ಜೊತೆಗೆ ಕುವೆಂಪು ಅವರ ರಾಮಾಯಣ ದರ್ಶನಂ ಮೊದಲು ಆಕಾಶವಾಣಿಗೆ ಪರ್ಮಿಷನ್ ತೊಗೊಂಡವ್ರ ಹತ್ರ ನಾವು ರಾಮಾಯಣ ದರ್ಶನಮನ್ನು ಹೀಗೆ ಕಾವ್ಯವಚನ ಪ್ರಸಾರ ಮಾಡ್ತೀವಿ, ಅವಕಾಶ ಕೊಡಿ ಅಂತ ಕೇಳಿದಾಗ ಅದೊಂದು ನನ್ನ ಭಾಗ್ಯ ಅನ್ಬೋದು. ನಾನು ತೀರ್ಥಹಳ್ಳಿ ತಾಲೂಕಿನೋಳು, ಹುಬ್ಬಳ್ಳಿ ಹತ್ರ, ಹಾಗಾಗಿ ನೀವೇ ಮೊದಲು ಹಾಡಿ ಅದನ್ನು ಅಂಥೇಳಿ ಅದೊಂದು ಅವಕಾಶ ಆಕಾಶವಾಣಿಲಿ ಹಾಡಲಿಕ್ಕೆ ಫಸ್ಟ್ ನನಗೆ ಕೊಟ್ಟಿದ್ರು. ಅದನ್ನು ಕೂಡ ನಾನು ಹಾಡಿದ್ದೆ, ಕುವೆಂಪು ಅವರ ರಾಮಾಯಣ ದರ್ಶನ. ನಾಟಕ ರಂಗಗೀತೆಗಳನ್ನೆಂದು ನೀವು? ರಂಗಗೀತೆಗಳು ಹೇಗಾಯ್ತು ಅಂದರೆ, ನಮ್ಮೂರಲ್ಲಿ ನಟಮಿತ್ರರು ಅಂತ ಹೇಳಿ ತೀರ್ಥಹಳ್ಳಿಲಿ ಒಂದು ಸಂಸ್ಥೆ ಇದೆ, ಅದರಲ್ಲಿ ನಾನು ಸಕ್ರಿಯವಾಗಿ ಭಾಗವಹಿಸ್ತಾ ಇದ್ದೆ. ನಾನು ಒಬ್ಬ ಅದರಲ್ಲಿ ಮೆಂಬರ್ ಆಗಿದ್ದೆ. ವರ್ಷಕ್ಕೊಂದು 2-3 ನಾಟಕಗಳನ್ನು ಮಾಡ್ತಾ ಇದ್ವಿ. ನಾನು ಅದರಲ್ಲಿ ನಮ್ಮ ಹಿರಿಯ ರಂಗಭೂಮಿ ಕಲಾವಿದರು ಸೀತಾರಾಮಾಚಾರ್ ಅಂತಿದ್ದಾರೆ, ಅವರಿಗೆ ಈ ನಾಟಕ ಅಕಾಡೆಮಿ ಪ್ರಶಸ್ತಿ ಕೂಡ ಬಂದಿದೆ ಈಗೊಂದು 2 ವರ್ಷದ ಹಿಂದೆ. ಅವರು ಕೆಲವೊಂದು ಟ್ಯೂನ್ ಮಾಡೋರು, ಅದನ್ನು ನಾನು ನಾಟಕದಲ್ಲಿ ಹಾಡ್ತಾ ಇದ್ದೆ. ಜೊತೆಗೆ ನಾನೇ ಕೆಲವೊಮ್ಮೆ ಟ್ಯೂನ್ ಮಾಡಬೇಕಾದ ಸಂದರ್ಭ ಬಂತು, ಅವಾಗಲೂ ಕೂಡ ನಾನು ಟ್ಯೂನ್ ಮಾಡಿಬಿಟ್ಟು ಹಾಡ್ತಾ ಇದ್ದೆ. ಹಾಗೆ ಆ ಥರದಲ್ಲಿ ನಾಟಕ ರಂಗದಲ್ಲೂ ನಾನು ತೊಡಗಿಸ್ಕೊತಾ ಬಂದೆ, ಹಾಡ್ತಾ ಇದ್ದೆ. ಜೊತೆಗೆ ನಾನೊಂದು ಸ್ಕೂಲ್ನಲ್ಲಿ 1-2 ಸ್ಕೂಲಲ್ಲೆಲ್ಲ ಕೆಲಸ ಮಾಡ್ತಿದ್ದೆ. ಇಲ್ಲದೇ ಇದ್ರು ಕೂಡ ಅವರ ವಾರ್ಷಿಕೋತ್ಸವ ಸಮಾರಂಭದಲ್ಲಿ ನನ್ನನ್ನು ಕರೆಸ್ತಾ ಇದ್ರು, ನೀವು ಯಾವುದಾದ್ರು ಒಂದು ನೃತ್ಯ ರೂಪಕಕ್ಕೆ ಟ್ಯೂನ್ ಮಾಡಿ ಮಕ್ಕಳಿಗೆ ಹೇಳ್ಕೊಡೋಕ್ಕಾಗತ್ತಾ ಅಂಥೇಳಿ. ಆ ಥರದಲ್ಲಿ ಕೂಡ ನಾನು ತುಂಬ ಈ ನೃತ್ಯ ರೂಪಕಗಳನ್ನೆಲ್ಲ ಮಾಡಿ ಅದನ್ನು ನಾನು ಹೇಳ್ಕೊಟ್ಟಿದ್ದೀನಿ ಮಕ್ಕಳಿಗೆ. ಹಾಗೆ ಹಾಡಿದ್ದೀನಿ, ಮಕ್ಕಳಿಗೂ ಹೇಳ್ಕೊಟ್ಟಿದ್ದೀನಿ, ಭಾವಗೀತೆ ಎಲ್ಲದನ್ನು ಹೇಳ್ಕೊಟ್ಟೆ. ರಂಗಗೀತೆ ಅಂದರೆ ಯಾವ ನಾಟಕದಲ್ಲಿ? ನಾನು ರಂಗಗೀತೆ ನಾಗಮಂಡಲಕ್ಕೆ ಹಾಡಿದ್ದೀನಿ, ದೇವರ ಹಣ್ಣು ಹಾಡಿದ್ದೀನಿ. ನಾಗಮಂಡಲದಲ್ಲಿ ನನಗಂದ್ರೆ ಸಾಹಿತ್ಯ ಈಗ ಮರ್ತೋಗಿಲ್ಲ, ಪರವಾಗಿಲ್ಲ. ಇದು ಬಂದಾನೋ ನನ್ನ ರಾಯ, ಬಾರಾನೋ ನನ್ನ ರಾಯ, ಬಂದೆನ್ನ ಬೀಗಿದಪ್ಪಿ ರಮಿಸಾನೋ ರಾಯ ಅಂತೇಳಿ ಅದೊಂದು 2 ಲೈನ್ ನೆನಪಿದೆ. ಅದು ನನಗೆ ಸಾಹಿತ್ಯ ಎಲ್ಲ ಮರ್ತೋಗಿದೆ, ಬಟ್ ಅದೊಂದು 2 ಲೈನ್ ನೆನಪಿರೋದು ಹಾಡ್ತೀನಿ. ಬಂದಾನೋ ನನ್ನ ರಾಯ, ಬಾರಾನೋ ನನ್ನ ರಾಯ, ಬಂದೆನ್ನ ಬಿಗಿದಪ್ಪಿ ರಮಿಸಾನೋ ರಾಯ, ರಮಿಸಾನೋ ರಾಯ, ಬಂದಾನೋ ನನ್ನ ರಾಯ, ಬಾರಾನೋ ನನ್ನ ರಾಯ. ಫೋಕ್ ಟ್ಯೂನಲ್ಲಿ ಸೀತಾರಾಮಾಚಾರ್ ಅವರು ಟ್ಯೂನ್ ಮಾಡಿದ್ರು, ಅದನ್ನು ಹಾಡಿದ್ದು ಒಂದು ನೆನಪಿದೆ. ಮತ್ತು ಬೇರೆ ಬೇರೆ ಕೆಲವೊಂದು ಹಾಡಿದ್ದಿದೆ, ಸಾಹಿತ್ಯ ಈಗ ನನಗೆ ಅಷ್ಟು ನೆನಪಿಲ್ಲ. ಅವಕಾಶ ಇದ್ದರೆ ಅದನ್ನು ಹಾಡ್ತಾ ಹೋಗ್ಬೋದು. ಯಾಕೆಂದರೆ ಅಲ್ಲಿ ಕಾಲೇಜಲ್ಲಿ ಕೂಡ ಒಂದೊಂದು ಸಾರಿ ರಂಗಗೀತೆಗಳದ್ದೇ ಒಂದು ಕಾರ್ಯಕ್ರಮ ಎಲ್ಲ ಮಾಡಿದಾಗ ಬಹಳಷ್ಟು ರಂಗಗೀತೆಗಳನ್ನು ನಾನು ಹಾಡಿದ್ದೀನಿ ಅಂಥ ಸಂದರ್ಭದಲ್ಲಿ. ಜೊತೆಗೆ ಈ ನಾಟಕಗಳಲ್ಲಿ ಹೇಗೂ ಟ್ಯೂನ್ ಮಾಡಿ ಹಾಡೋದು ಅದು ಹೇಗೂ ಇದ್ದೇ ಇತ್ತು. ನೀವು ಹಾಡ್ತಿರುವಾಗ ಇನ್ಸ್ಟ್ರೂಮೆಂಟ್ ಇಲ್ದಿದ್ರು ಕೂಡ ಕೇಳುಗರಿಗೆ ವಿತ್ ಇನ್ಸ್ಟ್ರೂಮೆಂಟ್ ಹಾಡ್ತಿದ್ದೀರಾ ಅಂತ ಅನ್ನೋ ಭಾವನೆನೇ ಬರುತ್ತೆ. ನಿಜ. ಈಗ ನೋಡಿ, ಭಾವಗೀತೆ ಹಾಡಿದ್ರೆ ಭಾವಗೀತೆಗೆ ರಿಲೇಟೆಡ್ ಆಗಿರೋ ಇನ್ಸ್ಟ್ರೂಮೆಂಟ್ ಇದೆ ಅನ್ಸುತ್ತೆ. ಜನಪದ ಹೇಳಿದ್ರೆ ಇದು ಹೇಳಿದ್ರಿ ನೀವು, ಅಭಂಗ ಹೇಳಿದ್ರಿ. ಅಭಂಗ ಹೇಳುವಾಗ ತಾಳದ ಶಬ್ದ ಒಂಥರ ಕಿವಿಯಲ್ಲಿ ಹಾಡ್ಬೇಕಾದ್ರೆ ನಾವು ಯಾವುದೇ ಸಂದರ್ಭದಲ್ಲಿ ಹಾಡಿದ್ರೆ ಆ ತಾಳಬದ್ಧವಾಗಿ ನಾವು ಹಾಡ್ಬೇಕು. ಹಾಡಿದಾಗ ಅದನ್ನ ಸುಮ್ಮನೆ ನಮಗೆ ಫ್ರೀಡಮ್ ಇದೆ ಅಂತ ಹೇಳಿ ಹೇಗೂ ಹಾಡ್ಬೋದು, ತಾಳ ಬೇಡ ಅಂತ ಹೇಳಿ ನನ್ನ ಒಂದು ಅಭಿಪ್ರಾಯ. ನಾನು ಹೇಳೋದು, ನಾನು ಹಾಡ್ಬೇಕಾದ್ರೆ ಎಲ್ಲ ಹೀಗೆ ಹಾಡು ಅಂತಂದ್ರು ನನ್ನಷ್ಟಕ್ಕೆ ನಾನು ತಾಳ ಹಾಕೊಂಡು ಅದಕ್ಕೆ ಸರಿಯಾಗಿ ಹಾಡ್ತೀನಿ, ಆ ತಾಳ ಚೌಕಟ್ಟಿನಲ್ಲೇ ಇರಬೇಕು, ಹಾಗೆ ಹಾಡ್ತೀನಿ. ಕೆಲವರು ಎಲ್ಲಾದ್ರೂ ಹಾಡು ಅಂದ್ಕೊಳ್ಳಿ ಹೇಗೇಗೋ ಹಾಡ್ತಾರೆ, ಅಂದ್ರೆ ತಾಳ ಬೇಕಿಲ್ಲ ಹೇಗಾದ್ರೂ ಹಾಡ್ಬೋದು ಅಂತ ಹೇಳಿ. ಬಟ್ ನನ್ಗೆ ಆ ಥರದ್ದು ಮನಸ್ಸು ಬರಲ್ಲ ಹಾಡ್ಲಿಕ್ಕೆ. ನಾನು ಮೊದಲಿಂದ ಸ್ವಲ್ಪ ಹಾಗೆ ತಾಳದಲ್ಲಿ ಸ್ವಲ್ಪ ಸ್ಟ್ರಿಕ್ಟ್ ಆಗಿ, ಮನೆಯಲ್ಲೂ ಕೂಡ ನಾವು ತಾಳಬದ್ಧವಾಗಿ ಭಜನ್ಸ್ ಇರೋದ್ರಿಂದ ಹಾಡ್ತಾ ಇದ್ವಲ್ಲ, ಹಾಗಾಗಿ ತಾಳದಲ್ಲಿ ಹಾಡಿ ಹಾಡಿ ಅಭ್ಯಾಸ ಆಗಿದೆ. ನಾನು ಹಾಡ್ತಾ ಇದ್ದೆ, ಅದೇ ಥರನೇ ಹಾಡೋದು. ಹಾಗಾಗಿ ಓಕೆ ಮೇಡಮ್, ಈಗ ಸಂಗೀತದ್ದು ಇಷ್ಟವರೆಗೂ ನೀವು ಹೇಳಿದ್ರಿ. ನಿಮ್ಮ ಇದರಿಂದ ಇಲ್ಲಿ ಯಾವ ಊರು ಅಂತ ಹೇಳಿ? ಪುತ್ತೂರು, ತೀರ್ಥಹಳ್ಳಿಯಿಂದ ಉಡುಪಿಗೆ ಹೇಗೆ ಬಂದ್ರಿ? ಉಡುಪಿಗೆ ನನ್ನ ವಿವಾಹ ನಂತರ ನಾನು ಉಡುಪಿ ಸೇರಿದೆ. ಹೌದು, ಇಲ್ಲಿ ಮನೇಲಿ ಕೂಡ ನನಗೆ ನಮ್ಮ ಮನೆಯವರು
ರಮೇಶ್ ಶೆಣೈ ಅಂಥೇಳಿ ಕಾರ್ಪೊರೇಷನ್ ಬ್ಯಾಂಕ್, ಈಗ ರಿಟೈರ್ಡ್ ಉದ್ಯೋಗಿ. ಅವರು ನನಗೆ ತುಂಬ ಪ್ರೋತ್ಸಾಹ ಕೊಟ್ಟರು. ನಾನು ಅದನ್ನು ಮರೆಯೋ ಹಾಗೆ ಇಲ್ಲ, ಯಾಕೆಂದರೆ ನನ್ನ ಜೀವನದ ಹೆಚ್ಚು ಅಂಶ ನಾನು ತೀರ್ಥಹಳ್ಳಿಲೇ ಕಳೆದಿರೋದು. ಅಲ್ಲಿಯ ಪರಿಸರದಲ್ಲೇ ಬೆಳೆದವಳು ನಾನು. ಅಲ್ಲಿ ನಂಗೆ ತುಂಬಾ ಅವಕಾಶ ಇತ್ತು. ಇಲ್ಲಿ ನಾನು ಊರಿಗೆ ಹೊಸಬ್ಳು, ಹಾಗಾಗಿ ಆದರೆ ನನ್ನ ಪರಿಚಯ ಇಲ್ಲಿ ಬಹಳಷ್ಟು ಅಂದರೆ ಈ GSB ಸಮಾಜದ ವತಿಯಿಂದ ಎಲ್ಲ ದೇವಸ್ಥಾನಗಳಲ್ಲಿ ಭಜನೆ ಎಲ್ಲ ಕೂಡ ನಾನು ಮಾಡೋದು ಮೊದಲಿಂದ ಗೊತ್ತಿತ್ತು. ಇಲ್ಲಿಂದ ಎಲ್ಲ ನಮ್ಮಲ್ಲಿ ಭಜನೆಗೆಲ್ಲ ಬರೋರು ಎಲ್ಲರಿಗೂ ನನ್ನ ಪರಿಚಯ ಇತ್ತು. ಹಾಗಾಗಿ ಆ ಫೀಲ್ಡಲ್ಲಿ ಗೊತ್ತಿತ್ತು. ಭಾವಗೀತೆ ಇಲ್ಲಿ ತುಂಬಾ ಕಡಿಮೆ ಅಂತ ಅನ್ಬೋದು, ಈ ಅವಕಾಶನೇ ಇಲ್ಲ ನನಗೆ. ಹಾಗಾಗಿ ನಮ್ಮ ಮನೆಯಲ್ಲಿ ನಮ್ಮ ಮನೆಯವ್ರದ್ದು ಹಾಗೂ ನಮ್ಮ ಅತ್ತೆಯವರಂತೂ ತುಂಬಾ ಇಷ್ಟಪಡೋರು. ಈಗ 1 ವರ್ಷ ಆಯ್ತು ಅವರು ಸ್ವರ್ಗಸ್ಥರಾಗಿ. ಅವ್ರು ಒಂದು ಮಾತು ಯಾವಾಗಲೂ ಹೇಳೋರು, ಎಷ್ಟೇ ಹಾಡು ಕೇಳಿ ಏನೇ ಕೇಳಿ ನನ್ನ ಸೊಸೆ ಹಾಡು ಕೇಳ್ದಂಗೆ ಆಗಲ್ಲ. ಅದು ಅವರ ಅಭಿಮಾನ ಇರ್ಬೋದು, ಇನ್ನೊಂದು ಹೆತ್ತವ್ರಿಗೆ ಹೆಗಣ ಮುಗ್ದು ಅನ್ನೋ ಹಾಗೆ ಒಂದು ಗಾದೆ ಇದೆ. ಮನೆಯವರು ಅನ್ನೋದೊಂದು ಅಭಿಮಾನ ಅವ್ರಿಗೆ ಇದ್ದೇ ಇರುತ್ತೆ. ಆದರೂ ಅವ್ರು ಆ ಮಾತನ್ನು ಹೇಳೋರು. ಮತ್ತು ಅವ್ರಿಗೆ ಕ್ಲಾಸಿಕಲ್ಗಿಂತ ಈ ಥರ ಭಜನ್ಗಳು ಇದೆಲ್ಲ ಇಷ್ಟಪಡೋರಲ್ಲ, ಹಾಗಾಗಿ ಕ್ಲಾಸಿಕಲ್ ಕೇಳಿದ್ರೆ ಇಲ್ಲ ನನ್ನ ಸೊಸೆ ಹಾಡು ಕೇಳಿದಾಗ ನಂಗೆ ಯಾವ ಹಾಡು ಕೇಳಿದ್ರು ಆಗಲ್ಲ ಅಂತ ಹೇಳೋರು. ಹಾಗಾಗಿ ಅದನ್ನು ನಾನು ಮರೆಯೋಕ್ಕಾಗಲ್ಲ. ತುಂಬಾ ಪ್ರೋತ್ಸಾಹ ಮಾಡೋರು. ಎಷ್ಟೇ ಬೇಜಾರಾದರೂ ನಮ್ಮಲ್ಲಿ ದಿನ ಭಜನೆ ಇರೋದ್ರಿಂದ ಕುತ್ಕೊಂಡು ಕೇಳೋಕ್ಕೆ ಒಂದು ಸಮಯ ಕಳಿಯುತ್ತೆ ನನಗೆ ಅಂತ ಹೇಳೋರು. ಹಾಗಾಗಿ ಅದೇ ಈಗ ನಮ್ಮ ಯಜಮಾನರು ನನಗೆ ಕೊಡೋ ಒಂದು ಪ್ರೋತ್ಸಾಹಕ್ಕೆ ಅವಕಾಶಗಳಿಲ್ಲ ಅನ್ನೋದೊಂದು ಹೊರತೆ ನನಗೆ ಅನಿಸುತ್ತೆ. ಅದು ಭಾವಗೀತೆಯಲ್ಲಿ ಎಷ್ಟೋ ಜನ ಕೆಲವರು ಹೀಗೆ ಗ್ರೇಡ್ ಆಗಿದೆ ಅಂತ ಹೇಳಿದ್ರೆ ಭಾವಗೀತೆ ಸುಗಮ ಸಂಗೀತದಲ್ಲಿ ಭಾವಗೀತೆ ಅಂದ್ರೆ ಏನು ಅಂತ ಹೇಳಿದವರು ಇದ್ದಾರೆ. ಕೊನೆಗೆ ಜಾನಪದ ಗೀತೆಗಳನ್ನು ಕೇಳ್ಕೊಂಡು ಕೂಡ ಇದು ಭಾವಗೀತೆನಾ ಅನ್ನೋದು ಹೀಗಿದ್ದೆಲ್ಲ. ಒಂದು ಸಣ್ಣ ವಿರಾಮ ತಗೊಳ್ಳೋಣ, ವಿರಾಮದ ನಂತರ ಮತ್ತೆ ಕಾರ್ಯಕ್ರಮ ಮುಂದುವರ್ಸೋಣ. ನೋಡಿದ್ರಲ್ಲ ವೀಕ್ಷಕರೇ, ಮತ್ತೆ ಮೇಡಮ್ ಹತ್ರ ಮಾತು ಮುಂದುವರ್ಸೋಣ ಒಂದು ಸಣ್ಣ ವಿರಾಮದ ನಂತರ. ವಿರಾಮದ ನಂತರ ಮತ್ತೊಮ್ಮೆ ಸ್ವಾಗತ. ಕಾರ್ಯಕ್ರಮ ಮುಂದುವರ್ಸೋಣ. ಮೇಡಮ್, ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನಾವು ಉಡುಪಿಗೆ ಬಂದ ತಕ್ಷಣ ನಿಮ್ಮ ಮನೆಯವರಿಂದ ಹೇಗೆಲ್ಲ ನಿಮಗೆ ಸಪೋರ್ಟ್ ಸಿಕ್ತು ಅಂತ ನಾವು ಮಾತಾಡ್ತಿದ್ವಿ. ಮತ್ತೆ ನಿಮ್ಮ ಸಂಗೀತದೊಂದು ಫೀಲ್ಡಿಗೆ ಬರೋದಾದರೆ, ನಿಸಾರ್ ಅಹಮದ್ ಅವರ ಭಾವಗೀತೆಗಳನ್ನು ನೀವು ಕಂಪೋಸ್ ಮಾಡಿ ಹಾಡಿದ್ದೀರಾ ಅಂತ. ಅಂದರೆ ನಾನು ಮೊನ್ನೆ ಒಂದು ಕಾರ್ಯಕ್ರಮದಲ್ಲಿ ನಾವು ಅವ್ರನ್ನ ಒಂದು ಗೆಸ್ಟ್ ಅಂತ ಕರೆದಿದ್ವಿ. ಅವರು ಸ್ವತಃ ಅದನ್ನೇ ಹೇಳಿದರು, ನನ್ನ ಹಾಡುಗಳು ಅಂತಂದರೆ ಜೋಗದ ಸಿರಿ ಬೆಳಕಿನಲ್ಲಿ ಮಾತ್ರ ಹಾಡ್ತಾರೆ, ಅದು ಬಿಟ್ಟು ನಾನೊಂದು ಇಷ್ಟು ಬರೆದಿದ್ದೀನಿ ಅದಕ್ಕೆ ಅಂತ ನಾವು ಬೇರೆಯವ್ರನ್ನ ಕರೆಸಿ ಬೇರೆ ಹಾಡು ಅವರದ್ದೇ ಬೇರೆ ಬೇರೆ ಹಾಡುಗಳನ್ನು ಹಾಡಿದ್ರು. ತುಂಬ ಖುಷಿ ಪಟ್ರು ಅವರು. ಸೊ ಅದರಲ್ಲಿ ನೀವು ಒಂದು ಕಂಪೋಸ್ ಮಾಡಿರೋ ಹಾಡು. ಖಂಡಿತ. ಈ ಸಂದರ್ಭದಲ್ಲಿ ಇನ್ನೊಂದು ಮಾತು ನಾನು ಕೂಡ ಹೇಳಬೇಕು. ಕುವೆಂಪು ಅವರ ಮಗ KP ಪೂರ್ಣಚಂದ್ರ ತೇಜಸ್ವಿ ಅವರು ಕೂಡ ಈ ಮಾತನ್ನು ನನಗೆ ಹೇಳಿದರು ಸ್ವತಃ. ಕವಿಗಳು ಇಷ್ಟೊಂದು ಹಾಡುಗಳನ್ನು ಬರೆದಿದ್ದಾರೆ, ಯಾಕೆಲ್ಲ ಒಂದನ್ನೇ ಹಾಡ್ತಾರೆ, ನೀವು ಮಾತ್ರ ಹಾಗೆ ಮಾಡಬೇಡಿ, ನೀವು ಬೇರೆ ಬೇರೆ ರಾಗಗಳನ್ನು ಹಾಕಿ ಎಷ್ಟೊಂದು ಕವಿತೆಗಳಿದೆ, ನೀವು ಯಾಕೆ ಹಾಡಬಾರ್ದು, ನೀವು ಬೇರೆ ಬೇರೆದನ್ನೇ ಹಾಡಿ ಅಂತ ಹೇಳೋರು. ಹಾಗಾಗಿ ನಾನು ಕೂಡ ಬಹಳಷ್ಟು ಕುವೆಂಪು ಅವ್ರ ಗೀತೆಗಳು ಕೂಡ ರಾಗ ಹಾಕಿ ನಾನು ಹಾಡಿದ್ದೀನಿ. ಆದರೆ ಒಂದಾಗತ್ತೆ ಅಂದರೆ ಜನಗಳು ಸ್ವಲ್ಪ ಏನಂದರೆ ಯಾವುದಾದ್ರೂ ಒಂದು 4 ಹಾಡು ಕೇಳಿದ್ರೆ ನಾವು ಸ್ಟೇಜಲ್ಲಿ ನಾವು ಪ್ರೋಗ್ರಾಮ್ ಕೊಡ್ತಾ ನಾವು ನೋಡಿದೀವಿ, ಬೇರೆದನ್ನ ಹಾಡಿದ್ರೆ ಅವ್ರು ಪರ್ಟಿಕ್ಯುಲರ್ ಮತ್ತೆ ಅದೇ ಹಾಡುಗಳು ಅದನ್ನೇ ಹಾಡಿ ಅಂತಾರೆ. ಈ ಜನಗಳು ಕೂಡ ಅದನ್ನ ಅನ್ಕೋಬೇಕು, ಕವಿಗಳು ಎಷ್ಟೋ ಬರ್ದಿರ್ತಾರೆ, ಯಾಕೆ ನಾವು ಬೇರೆ ಬೇರೆ ಕೇಳಬಾರ್ದು ಅನ್ನೋ ಅಭಿರುಚಿ ಜನಕ್ಕಿದ್ರೆ ನಾವು ಇನ್ನೂ ಹಾಡ್ಬೋದು ಬೇರೆದನ್ನ. ನನ್ನ ಕಾರ್ಯಕ್ರಮದಲ್ಲಿ ಕೆಲವು ಸರಿ ಹಾಗೆ ಆಗಿದೆ, ಎಲ್ಲ ಕೇಳಿ ಕೇಳಿ ನನಗೆ ಒಂಥರ ಬೇಜಾರಾಗಿರುತ್ತೆ, ಸೊ ಅದನ್ನೇ ನಾನು ಯಾಕೆ ಹಾಡೋದು, ಬೇರೆ ಹಾಡೋಣ ಅಂತ ಹೇಳಿ ಹಾಡಿದಾಗ ಎಲ್ಲರೂ ಅಯ್ಯೋ ತುಂಬ ಚೆನ್ನಾಗಾಯ್ತು, ಅಂದರೆ ನೀವು ಆ ಹಾಡು ಹಾಡಲಿಲ್ಲ ನೇರವಾಗಿ ಹೇಳ್ಬಿಡ್ತಾರೆ. ಹಾಗಾಗಿ ನಾವು ಅದನ್ನು ಹಾಡಲೇಬೇಕಾದ ಪರಿಸ್ಥಿತಿನೂ ಇರುತ್ತೆ. ಅಂದರೆ ಜನರ ಅಭಿರುಚಿ ಹೀಗೆ ಬೇರೆ ಬೇರೆದನ್ನು ನಾವು ಕೇಳಬೇಕು ಅನ್ನೋದಿದ್ರೆ ನಮಗೂ ಇನ್ನೂ ಒಂಥರ ಎನ್ಕರೇಜ್ ಕೊಟ್ಟಂಗೆ ಆಗುತ್ತೆ, ಅವ್ರು ನಾವು ಬೇರೆ ಹಾಡ್ಬೋದು ಅಂತ ಅನಿಸುತ್ತೆ. ನಿಸಾರ್ ಅಹಮದ್ ಅವ್ರದ್ದು ನಾನು ಒಂದು ಕೆಲವೊಂದು ಮಾಡಿದ್ದೀನಿ. ಅದರಲ್ಲೊಂದು ಬೇಸರ ಆಗಿದೆ ಮಾತು, ಭಾರವಾಗಿದೆ ಮೌನ, ನೋವು ಕರಗಿದೆ ಕಣ್ಣಲ್ಲಿ ಅಂತ ಹೇಳಿ ಇದೊಂದು ಟ್ಯೂನ್ ಮಾಡಿದ್ದೆ. ಬೇಸರಾಗಿದೆ ಮಾತು, ಭಾರವಾಗಿದೆ ಮೌನ, ನೋವು ಕರಗಿದೆ ಕಣ್ಣಲಿ,
ನೋವು ಕರಗಿದೆ ಕಣ್ಣಲಿ. ಅಡಿಗೆ ಚುಚ್ಚಿದ ಮುಳ್ಳು ಒಳಗಡೆಯೇ ಮುರಿದಂತೆ ಭಾವ ಕುಟುಕಿದೆ ಮನದಲ್ಲಿ, ಭಾವ ಕುಟುಕಿದೆ ಮನದಲ್ಲಿ. ಬೇಸರಾಗಿದೆ ಮಾತು, ಭಾರವಾಗಿದೆ ಮೌನ, ನೋವು ಕರಗಿದೆ ಕಣ್ಣಲಿ. ಅದ್ಭುತ ಮ್ಯಾಮ್, ಎಂಥ ಸಾಹಿತ್ಯ, ಎಂಥ ಒಂದು ರಾಗ ಸಂಯೋಜನೆ. ನನಗೆ ಈ ಕಾರ್ಯಕ್ರಮ ಹೇಗೆ ಮುಗಿಸ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ನಿಜ ಹೇಳ್ಬೇಕಂತಂದ್ರೆ. ಓಕೆ ಮ್ಯಾಮ್, ಮತ್ತೆ ನಾವು ಉಡುಪಿ ಇದಕ್ಕೆ ಬಂದರೆ ಮನೆಯಲ್ಲಿ ಯಜಮಾನ್ರು ಹೇಗೆ ನಿಮಗೆ ಸಪೋರ್ಟ್ ಮಾಡ್ತಾರೆ? ಪ್ರತಿದಿನ ಭಜನೆಗೆ ನಾನೇ ಸ್ವಲ್ಪ ಹೊತ್ತು ಬಿಟ್ಟು ಮಾಡೋಣ ಅಂದರೆ ಇಲ್ಲ, ಈ ಟೈಮಿಗೆ ಮಾಡಲೇಬೇಕು. ಆಮೇಲೆ ಬೇರೆ ಬೇರೆದನ್ನು ಹಾಡಬೇಕು, ಬೇರೆ ಬೇರೆದನ್ನು ಕಲಿಬೇಕು. ಹಾಗೆ ಈಗ ನನ್ನ ಅಭಿರುಚಿನೇ ಅವ್ರದ್ದು ಕೂಡ. ಹಾಡಿದ್ದನ್ನೇ ಹಾಡೋದಕ್ಕಿಂತ ಬೇರೆ ಬೇರೆದು ಹಾಡಬೇಕು ಅಂತೇಳಿ ಹೊಸದಾಗಿ ಕೆಲವೊಂದು ಅಭಂಗ್ಸನ್ನು, ಮರಾಠಿ ಅಭಂಗ್ಸನ್ನೆಲ್ಲ ಯೂಟ್ಯೂಬಿಂದ ಇದು ಮಾಡಿಬಿಟ್ಟು ನೀವು ಇದನ್ನು ಕಲಿಬೇಕು, ಇದನ್ನು ಹಾಡಬೇಕು ಅಂತ ಹೇಳಿ ಅದು ಭಾಳಷ್ಟು ಕಲ್ತಿದ್ದೀನಿ. ಹಾಡ್ಲಿಕ್ಕೆ ಅವಕಾಶಗಳು ಕಡಿಮೆ ಸಿಕ್ಕಿರೋದು, ಆದರೆ ಅದನ್ನು ಮನೆಯಲ್ಲೇ ಹಾಡಿ ಅದನ್ನು ರೂಢಿಲಿ ಇಟ್ಕೊಂಡಿದ್ದೀನಿ. ಈ ಸುರೇಶ್ ವಾಡ್ಕರ್ ಅವರು ಹಾಡಿರೋದು ಇವೆಲ್ಲ ತುಂಬಾ ಇದೆ. ಆ ಥರದ ಒಂದು ಹಾಡುಗಳನ್ನು ನಾನು ತುಂಬಾ ಕಲ್ತಿದ್ದೀನಿ ಅನ್ಬೋದು. ಆ ಪ್ರೋತ್ಸಾಹ ಹೆಚ್ಚಿರೋದ್ರಿಂದ ಸ್ವಲ್ಪ ನಾನು ಉಳಿಸ್ಕೊಂಡು ಬರೋಕ್ಕಾಯ್ತೇನೋ ಅಂತ ಅದೊಂದು ನನಗೆ ಸಮಾಧಾನ ಇದೆ. ತುಂಬ ಹೆಮ್ಮೆ ಅಂತ ಕೂಡ ಅನ್ಸುತ್ತೆ ನನಗೆ. ಯಾಕೆಂದರೆ ನನ್ನ ಜೀವನದಲ್ಲಿ ಸಂಗೀತ ಇನ್ನು ಹೆಚ್ಚು ಮುಂದುವರಿಯಲ್ವೇನೋ ಅನ್ನೋ ಕಾಲದಲ್ಲಿ ನಾನು ಉಡುಪಿಗೆ ವಿವಾಹಕ್ಕೆ ಬಂದು ಸೇರಿದ ಮೇಲೆ ನಾನು ಮನೇಲಿ ಇಷ್ಟು ಪ್ರೋತ್ಸಾಹ ಸಿಗುತ್ತೆ ಅಂತಲೇ ನಾನು ಅಂದ್ಕೊಂಡಿರ್ಲಿಲ್ಲ. ಆ ಒಂದು ಪ್ರೋತ್ಸಾಹ ಇರೋದ್ರಿಂದ ನಾನು ಅದನ್ನು ಮುಂದುವರ್ಸ್ಕೊಂಡು ಬಂದೆ ಅಂತ ಹೇಳಲಿಕ್ಕೆ ತುಂಬಾ ಖುಷಿ ಆಗುತ್ತೆ ನನಗೆ. ಸಂಗೀತ ಅಂತಂದ್ರೆ ನಾವು ಖಂಡಿತವಾಗಿ ಪ್ಯಾಷನ್ ಅಂತ ಅನ್ಕೊಂಡಿರ್ತೀವಿ. ಅದಕ್ಕೆ ಮತ್ತಷ್ಟು ಅಂದ್ರೆ ಕೆಲವೊಬ್ರು ಇರುತ್ತೆ ಮ್ಯಾಮ್, ಕೆಲವೊಂದು ಮನೆಯಲ್ಲಿ ಮದ್ವೆ ಆದ ನಂತರ ಸ್ಕೋಪ್ ಕೊಡಲ್ಲ, ಮಾಡಬೇಡಿ ಅಂತ ಹೇಳ್ತಾರೆ, ಅದೇನ್ ಹಾಡ್ತೀರಿ ಅಂತ ಹೇಳ್ತಾರೆ. ತಮ್ಮ ಅಸ್ತಿತ್ವನೇ ಕಳ್ಕೊಂಡಂಗ ಆಗಿದೆ ನನಗೆ. ಇಲ್ಲ, ನನಗೂ ಹಾಗೆ ಅನ್ಸಿತ್ತು. ನಾನು ಮದುವೆ ಆಗಲ್ಲ ಅನ್ನೋ ಕೂಡ ಒಂದು ಡಿಸಿಷನ್ ತಗೊಂಡಿದ್ದೆ. ಯಾಕೆಂದ್ರೆ ನನ್ನ ಈ ಫೀಲ್ಡ್ ಅಲ್ಲಿ ನಾನು ಮುಂದೆ ಹೋದ್ರೆ ನನಗೆ ಸಿಗುತ್ತಾ ಇಲ್ವಾ ಇಂತಹ ಅವಕಾಶಗಳು ಅಂತ ಹೇಳಿ. ಆದ್ರೆ ಮನೆಯಲ್ಲಿ ತಾಯಿ ಕರುಳು ಅನ್ನೋದೊಂದಿರುತ್ತಲ್ವ, ಅವರು ನನ್ನ ಕಾಲ ನಂತರ ಏನು ನೀನು ಮದುವೆ ಆಗಲೇಬೇಕು, ಹೀಗೆ ಕೆಲವೊಂದು ಪ್ರಾಬ್ಲಮ್ಸ್ ಇತ್ತು ಮನೆಯಲ್ಲಿ. ಸ್ವಲ್ಪ ನಿಧಾನವಾಗಿ ಕೂಡ ಆಯಿತು, ಅದಕ್ಕೆ ಸ್ವಲ್ಪ ತಡವೂ ಆಯಿತು. ಮನೇಲಿ ನಮ್ಮ ಫ್ಯಾಮಿಲಿ ದೊಡ್ಡದಾದ್ರಿಂದ ಎಲ್ಲರೂ ನನಗಿಂತ ದೊಡ್ಡವರು, ನಾನೇ ಕೊನೆ. ಹಾಗಾಗಿ ಎಲ್ಲ ಸ್ವಲ್ಪ ಡಿಲೇನೇ ಆಗ್ತಾ ಬಂದಿತ್ತು. ಕೊನೆಗೆ ನಾನು ಈ ಡಿಸಿಷನ್ ಕೂಡ ತಗೊಂಡಿದ್ದೆ, ಎಲ್ಲರದು ಮದುವೆ ಆದಮೇಲೆ ನಾನು ಆಗಲ್ಲ ಅಂತೇಳಿ. ಆದರೆ ಅದು ನಮ್ಮ ಋಣನು ಬಂದ, ಇಲ್ಲಿಯ ನೀರಿನ ಋಣ ನನಗೆ. ಹಾಗಾಗಿ ಇಲ್ಲಿಗೆ ಸೇರಿದೆ, ಉಡುಪಿ ಸೇರಿದೆ. ಉಡುಪಿಯಲ್ಲಿ ಪ್ರಾರಂಭದಲ್ಲಿ ನನ್ನ ಪರಿಚಯ ಮಾಡ್ಕೋಬೇಕು ಅಂತ ಹೇಳಿ ಆ ಸಂದರ್ಭದಲ್ಲಿ ನನಗೆ ಮೊದಲು ಸಿಕ್ಕಿರೋ ಅವಕಾಶ ನಡುಮನೆ ಕಾರ್ಯಕ್ರಮ ಅಂತ ಕೂಗುವವರು ಇವರೆಲ್ಲ ಮಾಡ್ತಾ ಇದ್ರು. ಹೌದು, ಕಾರ್ಪೊರೇಷನ್ ಬ್ಯಾಂಕ್ ಇವರ ಶಾಖೆಯಲ್ಲಿ ಮೇಲ್ಗಡೆ ಹಾಲ್ನಲ್ಲಿ ಕಾರ್ಯಕ್ರಮ ಆಯಿತು. ನಮ್ಮ ಮನೆಯವರ ಮ್ಯಾನೇಜರ್ ಒಬ್ಬರು ವೇಣುಗೋಪಾಲ್ ಅಂತಿದ್ರು ಕೂಡ. ಅವರು ಹೇಳಿದರು ನಾನು ಹಾಡ್ತೀನಿ ಅನ್ನೋದು ಇವರಿಂದ ಎಲ್ಲರಿಗೂ ಗೊತ್ತಾಗಿತ್ತು. ನೀವು ಒಂದು ಹಾಡಿ ಇವತ್ತು ಅಂತ. ಸರಿ, ನಾನು ಪ್ರಾರಂಭದಲ್ಲಿ ಹಾಡಿದ ಗೀತೆ ನಾನು ನಡುಮನೆಯಲ್ಲಿ ಅಮ್ಮ ನಾನು ದೇವರಾಣೆ. ಅದರ ನಂತರ ಪ್ರತಿಯೊಂದು ನಡುಮನೆ ಕಾರ್ಯಕ್ರಮಕ್ಕೂ ನನ್ನನ್ನು ಕರೆಸ್ತಾ ಇದ್ರು. ನಾನು ಅಲ್ಲಿ ಜನಪದ ಗೀತೆ ಕೂಡ ಹಾಡಿದ್ದೀನಿ, ಭಾವಗೀತೆ ಹಾಡಿದ್ದೀನಿ. ಮತ್ತು ಅವ್ರು ಯಾವ ಸಂದರ್ಭದಲ್ಲಿ ಮಾಡ್ತಾರೆ, ಈ ಯುಗಾದಿ ಸಂದರ್ಭದಲ್ಲಿ ಒಂದು ನಡುಮನೆ ಕಾರ್ಯಕ್ರಮ ಮಾಡಿದಾಗ ಅದಕ್ಕೆ ಸಂಬಂಧಪಟ್ಟ ಹಾಡುಗಳನ್ನೇ ಹಾಡಿದ್ದೆ. ಹಾಗೆ ದೀಪಾವಳಿ ಟೈಮಲ್ಲಿ ಆ ಟೈಮಲ್ಲಿ ಹತ್ತಿರದಲ್ಲಿ ಯಾವ್ದಾರಿದೆ ದೀಪಗಳ ಹಾಡು, ದೀಪಾವಳಿಗೆ ಸಂಬಂಧಪಟ್ಟ ಹಾಡುಗಳನ್ನು, ಹೀಗೆ ನನಗೆ ಅದೊಂದು ತುಂಬ ಇಷ್ಟ. ಆಯಾ ಸಂದರ್ಭದಲ್ಲಿ ಅದನ್ನು ಹಾಡಬೇಕು ಅಂತ ಹೇಳಿ. ಹಾಗಾಗಿ ಆಯಾ ಕಲೆಕ್ಷನ್ಸ್ ಕೂಡ ನನ್ನ ಹತ್ರ ಇರೋದ್ರಿಂದ ಆಕಾಶವಾಣಿಯಲ್ಲೆಲ್ಲ ಹಾಡಿದ್ದು ಅದನ್ನು ಹಾಡ್ತಿದ್ದೆ. ಬಹುಶಃ ಅದನ್ನು ಆಕಾಶವಾಣಿಯಲ್ಲಿ ಹಾಡಿದ್ಬಿಟ್ರೆ ಮತ್ತೆ ನಂಗೆ ಸಿಕ್ಕಿರೋ ಅವಕಾಶ ಇಲ್ಲಿ ಅಂತ ಸಂದರ್ಭ ನಡುಮನೆಯಲ್ಲಿ ಆ ಸಂದರ್ಭದಲ್ಲಿ ಹಾಡ್ಲಿಕ್ಕೆ ಮಾತ್ರ, ಆಮೇಲೆ ಎಲ್ಲೂ ಇಲ್ಲ. ಹಾಗಾಯಿತು. ಹಾಗಾಗಿ ನಾನು ತುಂಬಾ ಆ ಥರದಲ್ಲಿ ಇಲ್ಲಿ ನಡುಮನೆಯಲ್ಲಿ ಕಾರ್ಯಕ್ರಮದಲ್ಲಿ ಹಾಡಿದೆ. ಅದರ ನಂತರ ಸಾಹಿತ್ಯ ಪರಿಷತ್ತಿನ ಮೊದಲನೇ ಸಮ್ಮೇಳನ ನಾನು ಇಲ್ಲಿ ಬಂದಾಗ ಸಿಕ್ಕಾಗ ನನ್ನ ಬಯೋಡಾಟಾ ಎಲ್ಲ ಕೊಟ್ಟೆ. ಯಾಕೆಂದರೆ ಮನೇಲಿ ಊರ ಕಡೆ ನನ್ನ ಪರಿಚಯ, ನನ್ನ ಹೆಸರು ಎಲ್ಲರಿಗೂ ಗೊತ್ತು, ನಾನು ಹಾಡ್ತೀನಿ ಅನ್ನೋದು ಗೊತ್ತು. ನನ್ನ ಬಯೋಡಾಟಾ ಏನೂ ಬೇಕಿಲ್ಲ, ಅವರೇ ಅನೌನ್ಸ್ ಮಾಡ್ತಾರೆ. ಯಾಕೆಂದರೆ ಅಲ್ಲಿ ನನಗೆ ಎಲ್ಲರೂ ಮಲೆನಾಡಿನ ಗಾನಕ್ಕೆ ಹೋಗಿಲ್ಲ ಅಂತ ಕೂಡ ಹೇಳೋದು. ಮತ್ತು ರಿಪ್ಪನ್ಪೇಟೆ ಅಂತ ಶಿವಮೊಗ್ಗ ಜಿಲ್ಲೆ, ಅಲ್ಲಿ ಕೂಡ ಒಂದು ಸಂಘ ಸಂಸ್ಥೆಗಳು ಸೇರಿ ನನಗೆ ಮಲೆನಾಡಿನ ಗಾನಕ್ಕೆ ಹೋಗಿಲ್ಲ ಅಂತ ಹೇಳಿ ಬಿರುದು ಕೊಟ್ಬಿಟ್ಟೇನೆ ಸನ್ಮಾನ ಕೂಡ ಮಾಡಿದ್ದಾರೆ. ಹಾಗೆ ಎಲ್ಲರೂ ನನ್ನನ್ನು ಮಲೆನಾಡಿನ ಹೋಗಿಲ್ಲ ಅಂತಲೇ ಕರೆಯೋದು, ಅನೌನ್ಸ್ ಮಾಡ್ತಾ ಅವರೇ ಆ ಥರ ಹೇಳ್ತಾ ಇದ್ರು ಎಲ್ಲರೂ. ಹಾಗಾಗಿ ಆಮೇಲೆ ಅಲ್ಲಿಂದ ಇಲ್ಲಿಗೆ ಬಂದ ನನ್ನ ಒಂದು ಬಯೋಡಾಟಾ ಕೊಡ್ಬೇಕಾದ್ರೆ ಕೆಲವು ಪೇಪರ್ ಕಟ್ಟಿಂಗ್ಸ್ ಇವೆಲ್ಲ ಇತ್ತು, ನಾನು ಕೊಟ್ಟಿದ್ದೆ. ಅವ್ರಿಗೆ ಅದನ್ನು ನೋಡಿ ಸ್ವಲ್ಪ ನೋವು ಬಂತಂತೆ, ಸುಮ್ಮನೆ ಪ್ರಚಾರಕ್ಕಾಗಿ ಈ ಥರ ಎಲ್ಲ ಕೊಡ್ತಾರೆ ಅಂತ ಅಂದ್ಬಿಟ್ಟು. ಆಮೇಲೆ ನನ್ನ ಕಾರ್ಯಕ್ರಮ ಆದಮೇಲೆ ಅಂದರು,
ಅದನ್ನೇ ಅವ್ರು ನೇರವಾಗಿ ಅನೌನ್ಸ್ ಮಾಡಿದ್ರು ಕೂಡ. ಅವ್ರು ಬಯೋಡಾಟ ಕೊಟ್ಟಿದ್ರು, ನೋಡ್ಬಿಟ್ಟು ನಾನು ಅಂದ್ಕೊಂಡೆ ಈಗಿನವರಿಗೆ ಸ್ವಲ್ಪ ಎಲ್ಲ ಪ್ರಚಾರಕ್ಕೆ ಅಂತ ಹೇಳಿ ಎಲ್ಲ ಪೇಪರ್ಗಳಲ್ಲಿ ಹಾಕಿಸ್ಕೊಳ್ಳೋದು ಈ ಥರ ಎಲ್ಲ ಇದೆ, ಹಾಗಾಗಿ ಕೊಟ್ಟಿದ್ದಾರೆ ಅಂತ. ಅವ್ರ ಹಾಡನ್ನು ಕೇಳಿದ ಮೇಲೆ ನನಗೆ ಅನ್ನಿಸ್ತು ಅವ್ರು ಮಲೆನಾಡಿನ ಗಾನಕ್ಕೆ ಹೋಗಿಲ್ಲ, ಮಲೆನಾಡಿನ ಮಗಳು ಕರಾವಳಿಯ ಕೋಗಿಲೆ ಆಗಲಿ ಅಂತ ಹಾರೈಸ್ತೀವಿ ಅಂತ ಕೂಡ ಸುಕನ್ಯಾ ಕಳಸ ಅವರು ಅದನ್ನು ಸ್ಟೇಜಲ್ಲಿ ಹೇಳಿದರು ಅಷ್ಟೇ. ಅದ್ರ ನಂತರ ನನಗೆ ಯಾವುದು ಭಾವಗೀತೆ ಹಾಡಲಿಕ್ಕೆ ಯಾವುದೇ ಸಾಹಿತ್ಯ ಸಮ್ಮೇಳನದಲ್ಲೂ ಅವಕಾಶ ಸಿಗಲಿಲ್ಲ. ಬಟ್ ಕಾವ್ಯವಾಚನ ಹಾಡಲಿಕ್ಕೂ ಒಂದು 4-5 ಕಡೆ ಅವಕಾಶ ಸಿಕ್ತು. ಪಾಂಡುರಂಗ ಸರ್ ಅವರು ಈಗ ಸ್ವರ್ಗಸ್ಥರಾಗಿದ್ದಾರೆ, ಅವರು ನನಗೆ ಮೊದಲ ಅವಕಾಶ ಕೊಟ್ಟಿದ್ದು ಅಂತ ಹೇಳ್ಬೋದು. ನಡುಮನೆ ಕಾರ್ಯಕ್ರಮದಲ್ಲಿ ಅವ್ರ ಮನೇಲಿ ಆದಾಗ ನಾನು ಹಾಡಿದ್ದೆ. ಕಾವ್ಯವಾಚನ ಹಾಡ್ತೀನಿ ಅಂತ ಗೊತ್ತಾದ್ಮೇಲೆ ಮೊದಲನೇ ಕಾರ್ಯಕ್ರಮ ಕಾರ್ಕಳ ತಾಲೂಕು ಸಾಹಿತ್ಯ ಸಮ್ಮೇಳನದಲ್ಲಿ ಎಣ್ಣೆಹೊಳೆಯಲ್ಲಿ ನಡೀತು. ಬೇರೆಯವರೊಬ್ರು ಹಾಡಬೇಕಾಗಿತ್ತು, ಅವ್ರು ಮಿಸ್ ಆದರು. ಅವರಿಗೆ ಅಂದರೆ 2 ಸರಿ ಅದು ಡೇಟ್ ಪೋಸ್ಟ್ಪೋನ್ ಆಗಿರೋದು. ಸಡನ್ನಾಗಿ ಅವ್ರಿಗೆ ನನ್ನ ನೆನಪು ಬಂದು ಇದನ್ನು ನೀವು ಹಾಡ್ಲಿಕ್ಕೆ ಆಗತ್ತಾ ಅಂತ. ಸರಿ ಅಂತ ನಾನು ಅದನ್ನು ಹಾಡಿದೆ. ಅದರ ನಂತರ PPC ಕಾಲೇಜಲ್ಲಿ ಒಂದು ಸಾರಿ ಅವ್ರ ಜೊತೆ ಜೈಮಿನಿ ಭಾರತ ನನ್ನ ಇದು ವಾಚನ, ಅವ್ರ ವ್ಯಾಖ್ಯಾನ ಜೊತೆಗೆ ಇನ್ನು ಬೇರೆ ಒಂದು 2-3 ಸ್ಕೂಲುಗಳು ಅವರು ಒಂದು ಅರೇಂಜ್ಮೆಂಟ್ಸ್ ಮಾಡಿದರು. ಒಂದು ತಿಂಗಳಲ್ಲಿ ಪ್ರತಿಯೊಂದು ಕಡೆನೂ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಬೇರೆ ಬೇರೆಯವರಿಂದ ಹಾಡಿಸೋದಂತ. ಹಾಗೆ ನಾನೊಂದು ಕೆಲವೊಂದು ಕಾರ್ಯಕ್ರಮಗಳನ್ನು ಕೂಡ ಕಾವ್ಯವಾಚನ ಕೂಡ ಮಾಡಿದೆ. ಜೊತೆಗೆ ಇತ್ತೀಚೆಗೆ ಈಗ ಒಂದು ವರ್ಷದ ಈಚೆ ಕಾಂತಾವರ ಕನ್ನಡ ಸಂಘದಿಂದ ಅವರೊಂದು ಕಾರ್ಯಕ್ರಮ ಹಾಕೊಂಡ್ಬಂದರು. ಕುಮಾರವ್ಯಾಸ ಮಬಸಾಲೆ ಅವರು ಕುಮಾರವ್ಯಾಸ ಭಾರತದ ಪ್ರತಿಯೊಂದು ಸಂಧಿಗಳನ್ನು ಪರಿಚಯ ಮಾಡುವಂಥ ಒಂದು, ಅದು ವಾಚನ ವ್ಯಾಖ್ಯಾನ ಅಲ್ಲ, ವ್ಯಾಖ್ಯಾನ ಮತ್ತು ವಾಚನ ಜೊತೆ ವ್ಯಾಖ್ಯಾನ ಅಲ್ಲ, ಆ ಒಂದು ಕುಮಾರವ್ಯಾಸ ಭಾರತದ ಬೇರೆ ಬೇರೆ ಸಂಧಿಗಳ ಬಗ್ಗೆ ಒಂದು ಪರಿಚಯ ಭಾಷಣ ಬೇರೆಯವ್ರದ್ದು, ನಾನು ವಾಚನ ಮಾಡೋದು. ನನ್ನ ಒಂದು ಭಾಗ ಅವ್ರು ಕೊಟ್ಟಿದ್ದೇನೆ ಹಾಡಬೇಕು, ಇಂಥ ಭಾಗದಿಂದ ಇಷ್ಟು ಪದ್ಯಗಳು ಇಷ್ಟೇ ಟೈಮಿಗೆ ಹಾಡಬೇಕು ಅಂತ ನಾನು ಇಂಥ ಪದ್ಯ ಇಷ್ಟು ಅಂತ ಸೆಲೆಕ್ಟ್ ಮಾಡ್ಕೊಂಡು ಹಾಡಿದ್ದೆ. ಆ ಒಂದು ಅವಕಾಶ ಕೂಡ ನನಗೆ ಹಾಡೋ ಸಿಕ್ಕಿತ್ತು. ಅದೊಂದು ಅಪರೂಪ ಅವಕಾಶ ಅಂತ ಹೇಳ್ಬೋದು. ಮೇಡಮ್, ಇಲ್ಲಿ ಚಲನಚಿತ್ರದಲ್ಲಿ ಎಲ್ಲೂ ಹಿನ್ನೆಲೆ ಗಾಯನ ಪ್ರಯತ್ನ ಮಾಡಿ ಭರವಸೆ ಮಾತ್ರ ಸಿಕ್ಕಿತ್ತು ಅಷ್ಟೇ. ಭರವಸೆ ಅಂತದ್ದು ಬಹಳ ಅಲ್ಲ, ನಿಮ್ ಧ್ವನಿ ಕೇಳಿದ್ರೆ ಇದು ಪ್ಲೇಬ್ಯಾಕ್ ಸಿಂಗಿಂಗ್ ವಾಯ್ಸ್ ಅಂತ ನಮಗೆ ಫಸ್ಟ್ ಟೈಮ್ ಕೇಳಿದಾಗ ಅದಕ್ಕೆ ಅದೃಷ್ಟ ಕೂಡ ಬೇಕು ಅನ್ಸುತ್ತೆ. ನಮ್ಮೂರಿನವರು ಕೋಡ್ಲು ರಾಮಕೃಷ್ಣ ಅವರು ನಮ್ಮ ನಟಮಿತ್ರರ ಸಂಘದಲ್ಲಿ ಒಂದು ಸಪ್ತಾಹವನ್ನು ಮಾಡಿದ್ವಿ. ಪ್ರತಿದಿನ ಒಬ್ಬೊಬ್ಬರನ್ನ ಸನ್ಮಾನ, ಒಂದು 2-3 ಜನರ ಸನ್ಮಾನ ಮಾಡೋದು. ಅದು ಸಡನ್ ಆಗಿ ಯಾರು ಏನು ಗೊತ್ತಿರಲ್ಲ, ನಾವು ಒಂದು ಮೆಂಬರ್ಸ್ ಎಲ್ಲರೂ ಹೋಗಿದ್ವಿ. ನನಗೂ ಸಡನ್ ಆಗಿ ಕರೆದ್ಬಿಟ್ರು ಸನ್ಮಾನ ಅಂತ ಹೇಳಿ. ಆ ಟೈಮಲ್ಲಿ ಮತ್ತೆ ಪ್ರಾರ್ಥನೆ ಕೂಡ ನಂದೇ ಇರ್ತಾ ಇತ್ತು ಮಾಮೂಲಾಗಿ. ಕೊಡ್ಲು ರಾಮಕೃಷ್ಣ ಅವರು ಪ್ರಾರ್ಥನಾ ಕುಮಾರಿ ಕೊಡ್ಲು ರಾಮಕೃಷ್ಣ ಅವರು ನನ್ನ ಹಾಡನ್ನು ಕೇಳಿಬಿಟ್ಟು ಕಂಠಘೋಷವಾಗಿ ಹೇಳಿದರು, ಇವರ ವಾಯ್ಸ್ ಇಷ್ಟು ಚೆನ್ನಾಗಿದೆ, ನನ್ನ ಮುಂದಿನ ಚಲನಚಿತ್ರಗಳಲ್ಲಿ ಇವ್ರಿಗೆ ನಾನು ಅವಕಾಶ ಕೊಡಬೇಕು ಅಂತ ಮಾಡಿದ್ದೀನಿ, ಖಂಡಿತ ನಾನು ಪ್ರಯತ್ನ ಮಾಡ್ತೀನಿ ಅನ್ನೋದು ಕೂಡ ಹೇಳಿದರು. ಹಾಗೆ ಒಂದು ಸ್ವಲ್ಪ ದಿನಕ್ಕೆ ನಾವು ಒಂದು ಭಕ್ತಿಗೀತೆ ರೆಕಾರ್ಡಿಂಗಿಗೆ ಅಂತ ಬೆಂಗಳೂರಿಗೆ ಹೋದಾಗ ವೇಣುಗೋಪಾಲ್ ಅವ್ರ ಜೊತೆಗೆ ಅಲ್ಲಿ ಕೊಡ್ಲೋರು ಸಿಕ್ಕಿದ್ರು. ನಿಮ್ಮ CD ಕೊಡಿ, ಹಾಗಾದ್ರೆ ನೀವು ಹಾಡಿರೋ ಕ್ಯಾಸೆಟ್ ಕೊಡಿ ಅಂದರು. ಇಲ್ಲ, ನಾನು ಇನ್ನೂ ರೆಕಾರ್ಡಿಂಗ್ ಆಗಬೇಕಷ್ಟೇ ಅಂತ. ಬೇರೆ ಬೇರೆ ಕಾರ್ಯಕ್ರಮಕ್ಕೆ ಬಂದಾಗ ಸಿಗ್ತಾ ಇದ್ರು, ನೋಡ್ತಾ ಇದ್ರು, ನನ್ನ ಪ್ರಾರ್ಥನೆ ಕೇಳಿದ್ದಾರೆ. ಅದು ಭರವಸೆ ಮಾತ್ರ ಸಿಗಲಿಲ್ಲ. ಇತ್ತೀಚೆಗೆ ಒಂದು 10 ವರ್ಷದ ಹಿಂದೆ ಕೂಡ ಒಂದು ಕಾಲೇಜ್ನಲ್ಲಿ ಒಂದು ಕಾರ್ಯಕ್ರಮ ಆಯಿತು. ಅಲ್ಲಿ ಬಂದಿದ್ರು, ಅವ್ರು ಗೆಸ್ಟಾಗಿ ಬಂದಿದ್ರು. ನಾವು ಅಲ್ಲೇ ಇದ್ವಿ. ಗಿರೀಶ್ ಕಾಸರೊಳ್ಳಿಯರ ಅವರ ಅಣ್ಣ, ನಾವೆಲ್ಲ ಅಲ್ಲೊಂದು ಕಾರ್ಯಕ್ರಮದಲ್ಲಿ ಇದ್ವಿ. ಅವಾಗ ಕೂಡ ಹೇಳಿದರು, ನಾನು ವಸಂತಿ ಶೆಣೋರಿಗೆ ಭರವಸೆ ಕೊಟ್ಟಿದ್ದೆ, ಆದರೆ ಅದು ನನ್ನೊಬ್ಬನಿಂದಲೇ ಆಗೋಂಥದ್ದಲ್ಲ, ಹಾಗಾಗಿ ನಾನು ಅವ್ರ ಹತ್ರ ಕ್ಷಮೆ ಕೇಳ್ತಾ ಇದ್ದೀನಿ ಅಂದರು. ಅದಕ್ಕೆ ಗಿರೀಶ್ ಕಾಸರೊಳ್ಳಿಯವರ ಅಣ್ಣ ಅಂದರು, ಅಲ್ಲ ಈಗಲೂ ವಸಂತಿ ಅವ್ರು ಹಾಡ್ತಿದ್ದಾರೆ ಅಂತ ಕೂಡ ಅಂದ್ರು. ಹಾಗೆ ಅದಕ್ಕೊಂದು ಅದೃಷ್ಟ ಕೂಡ ಬೇಕು ಅನ್ಸುತ್ತೆ, ಇನ್ಫ್ಲೂಯೆನ್ಸ್ ತುಂಬಾ ಬೇಕು ಅಂತ ನನಗೆ ಅನ್ಸುತ್ತೆ. ಯಾಕೆಂದ್ರೆ ನಾವು ಈಗ ನನ್ನ ಒಂದು ಅನುಭವ ನಾನು ಹೇಳೋದಾದ್ರೆ, ನಾನು ಮಲೆನಾಡು ಕಡೆಯಿಂದ ಈ ಕಡೆ ಬಂದ್ರೆ ನನ್ನ ಭಾಷೆ ಮಾತ್ರ ಬದಲಾಗ್ಲಿಕ್ಕೆ ಸಾಧ್ಯ ಇಲ್ಲ. ನನ್ನ ಜೀವನದ ಎಷ್ಟೋ ಭಾಗ್ಯವನ್ನ, ಎಷ್ಟೋ ವರ್ಷಗಳನ್ನ ನಾನು ಅಲ್ಲಿ ಕಳೆದವಳು. ನನ್ನ ಭಾಷೆ ಸ್ವಲ್ಪ ಬದಲಾಗೋದು ಕಷ್ಟ ಅನ್ಸುತ್ತೆ ನನಗೆ. ನೀವು ಘಟ್ಟದವರ ಅಂದ್ಬಿಡ್ತಾರೆ. ಹಾಗೆ ಘಟ್ಟದವರ ಅಂದವರು ಚೆನ್ನಾಗಿ ಹಾಡ್ತೀರಾ ಅಂತ ಹೇಳ್ತಾರೆ. ಆಮೇಲೆ ಕಾರ್ಡ್ಗಳನ್ನು ಕೇಳ್ತಾರೆ. ಬಹುಶಃ ನಮ್ಮ ಮನೆಯವರು ನಿಮ್ಮ ನಂಬರ್ ಕೊಡಿ, ನಿಮ್ಮ ಕಾರ್ಡ್ ಕೊಡಿ ಅಂತೆಲ್ಲ ಕೇಳ್ತಾ ಇದ್ರು ಅಂತ ಸುಮಾರು ಒಂದು 2 ಸರಿ ಕಾರ್ಡ್ ಮಾಡಿಸಿದ್ರು. ಕಾರ್ಡ್ ಖಾಲಿ ಆಯ್ತು, ಎಲ್ಲೂ ಅವಕಾಶ ಸಿಗಲಿಲ್ಲ. ಹಾಗೆ ಎಲ್ಲ ಹೇಳ್ತಾರೆ, ಅವಕಾಶಗಳನ್ನು ಮಾತ್ರ ಯಾರು ಕೊಡಲ್ಲ. ಇಷ್ಟೊಂದು ನಂಗೆ ಅದನ್ನ ಬೇರೆ ಒಂಥರ ವಿಂಗಡಿಸ್ತಾರೆ ಅಂತ ನನಗೆ ಅನ್ನಿಸ್ತು. ಘಟ್ಟದವರ ಅಂತ ಅಂದ್ರೆ ನೀವೇನು ಇಲ್ಲಿ ಹಾಡೋರು ಇದ್ದಾರೆ, ನಿಮ್ಗೆ ಯಾಕೆ ಅವಕಾಶ ಕೊಡೋಣ ಅನ್ನೋ ಥರದ ಒಂದು ಭಾವನೆನೂ ಕೆಲವೊಂದಿದೆ. ನಾವಿದೆ ಬೆಂಗಳೂರಿಗೆ ಹೋದ್ರೆ ಪರವಾಗಿಲ್ರಿ, ಚೆನ್ನಾಗಿ ಹಾಡ್ತೀರಿ. ಈ ಮಾತನ್ನು ಸಿ ಅಶ್ವಥ್ ಕೂಡ ಹೇಳಿದ್ದಾರೆ. ಸಿ ಅಶ್ವಥ್ ನಿರ್ದೇಶನದಲ್ಲಿ ಹಾಡಿದ್ದೀನಿ ನಾನು, ಅನಂತ ಸ್ವಾಮಿ ಅವ್ರ ಜೊತೆಗೆ ಹಾಡಿದ್ದೀನಿ, HK ನಾರಾಯಣ ಅವರ ನಿರ್ದೇಶನದಲ್ಲಿ ಹಾಡಿದ್ದೀನಿ, ಅವ್ರ ಜೊತೆ ಕೂಡ ಹಾಡಿದ್ದೀನಿ. ನಾವು ಯುಗಳಗಾನ ಕೂಡ ಹಾಡಿದ್ದೀವಿ ಆಕಾಶವಾಣಿ ಕಾರ್ಯಕ್ರಮಗಳಲ್ಲಿ. ಅವರು ಹಾಗೆ ನನಗೆ ಪ್ರೋತ್ಸಾಹ ತುಂಬ ಕೊಟ್ಟಿದ್ದಾರೆ. ಅವರೆಲ್ಲ ಕೂಡ ಭಾಳಷ್ಟು ಹಿರಿಯ ಈ ಸಂಗೀತ ನಿರ್ದೇಶಕ
ಇದರಲ್ಲಿ ಹಾಡಿದ್ದೀನಿ ನಾನು ಎಚ್ ಆರ್ ಲೀಲಾವತಿ ಅವರ ಇದರಲ್ಲಿ ನಿರ್ದೇಶನದಲ್ಲಿ. ಜಯಶ್ರೀ ಅರವಿಂದ್ ಜಯಶ್ರೀ ಶ್ರೀಧರ್ ಅಂಥೇಳಿ ತುಂಬ ಜನರ ನಿರ್ದೇಶನದಲ್ಲಿ ಕೂಡ ನಾನು ಹಾಡಿದ್ದೀನಿ. ಅಂಥ ಸಂದರ್ಭದಲ್ಲಿ ಎಚ್ ಕೆ ನಾರಾಯಣ ಅವರು ನಮ್ಮ ಆಕಾಶವಾಣಿ ಭದ್ರಾವತಿ ಆಕಾಶವಾಣಿ ಬಂದಾಗ ಸ್ವಾತಂತ್ರ್ಯ ಪೂರ್ವ ಗೀತೆಗಳನ್ನು ಅವರು ಒಂದು ಕಾರ್ಯಕ್ರಮ ಮಾಡಿದ್ರು, ಅದನ್ನು ಶಿಕಾರಿಪುರದಲ್ಲಿ ಮಾಡಿದರು. ಅಂಥ ಸಂದರ್ಭದಲ್ಲಿ ಹಾಡಿದಾಗ ನಮ್ಮ ಪ್ರೋಗ್ರಾಮ್ ಎಕ್ಸಿಕ್ಯೂಟಿವ್ ಸರ್ ಹೇಳಿದ್ರು, ನಾವು 4 ಜನ ಲೇಡೀಸು 4 ಜನ ಜೆಂಟ್ಸ್ ಹಾಡೋರಿದ್ವಿ. ಅವ್ರು ಪ್ರೋಗ್ರಾಮ್ ಎಕ್ಸಿಕ್ಯೂಟಿವ್ ಹೇಳಿದ್ರು, ಸರ್ ನೋಡಿ ನಿಮ್ಮ ವಾಯ್ಸಿಗೆ ಯಾರು ಸೂಟ್ ಆಗುತ್ತೋ ಅವ್ರ ಜೊತೆಗೆ ಒಂದು ಡ್ಯುಯೆಟ್ ಹಾಡ್ಬಿಡಿ ಸರ್ ನೀವು ಅಂತಂದರು. ಕೊನೆಗೆ ಅವ್ರು ನನ್ನನ್ನು ಆಯ್ಕೆ ಮಾಡಿಕೊಂಡು ಅವ್ರ ಜೊತೆಗೆ ಅದನ್ನು ಅವರು ಫೋಕ್ ಟ್ಯೂನ್ ಥರ ಮಾಡಿದರು, ದೇಶಭಕ್ತಿ ಗೀತೆನ. ಯಾವುದು ಅದು ಭಾರತಾಂಬೆ ನಮ್ಮ ಮಾತೆ ಜೀವಕ್ಕಿಂತ ಮೇಲು. ಖಂಡಿತ 1-2 ಲೈನು, ಎಲ್ಲದೂ ಎಲ್ಲ ಬಿಟ್ಟೋಗ್ಬಿಟ್ಟಿದೆ ಈಗ. ಭಾರತಾಂಬೆ ನಮ್ಮ ಮಾತೆ ಜೀವಕ್ಕಿಂತ ಮೇಲು, ಜೀವಕ್ಕಿಂತ ಮೇಲು ನಮ್ಮ ಪ್ರಾಣಕ್ಕಿಂತ ಮೇಲು. ಎಷ್ಟು ಹಾಡು ಹಾಡಿದಿರ ಮ್ಯಾಮ್ ಇದುವರೆಗೂ? ಲೆಕ್ಕಕ್ಕೆ ಇಲ್ಲ ಅಲ್ಲ. ಕಾರ್ಯಕ್ರಮಗಳು ಎಷ್ಟಾಗಿದೆ ಅಂತ ಲೆಕ್ಕ ಮಾಡಲಿಲ್ಲ, ಆ ಥರ ಹಾಡುಗಳನ್ನು ಎಷ್ಟು ಹಾಡಿದೆ ಅಂತ ಲೆಕ್ಕಕ್ಕಿಲ್ಲ. ಯಾಕೆಂದ್ರೆ ಈಗ ಎಲ್ಲ ನನ್ನೊಂದು ಸ್ವಭಾವ ಇತ್ತು, ಎಲ್ಲೇ ಕಾರ್ಯಕ್ರಮ ಕೊಡ್ಲಿ ಇನ್ವಿಟೇಷನ್ಸ್ ಇರುತ್ತೆ, ಅಷ್ಟನ್ನು ಕಲೆಕ್ಟ್ ಮಾಡಿ ಇಡೋದು. ಅದು ಈಗ ಸ್ವಲ್ಪ ಫ್ರೀ ಇತ್ತು ಅಂತ ಹೇಳಿ ಎಲ್ಲ ಕಡತಗಳು ನೋಡಿದ್ರೆ ಬರೀ ಇಷ್ಟೊಂದು ಇನ್ವಿಟೇಷನ್ ಸಿಕ್ಕಿದೆ. ಅದೆಲ್ಲ ಹಾಗೆ ತೆಗೆದಿಟ್ಟಿದ್ದೀನಿ, ಎಷ್ಟು ಕಾರ್ಯಕ್ರಮ ಕೊಟ್ಟಿದ್ದೀನಿ, ಎಲ್ಲೆಲ್ಲಿ ಹಾಡಿದ್ದೀನಿ, ಯಾವ ಸಂದರ್ಭದಲ್ಲಿ ಹಾಡಿದ್ದೀನಿ, ಪ್ರತಿಯೊಂದು ನನಗೆ ಸಿಕ್ತು. ಫಸ್ಟ್ ನಾವು ಜಾನಪದ ಗೀತೆ ಹಾಡಿರೋದು ಡಂಗುರ ಅಂತ, ಮಲೆ ಮಾದೇಶ್ವರ ಕ್ಯಾಸೆಟ್, ಡಂಗುರ ಅನ್ನೋ ಸಂಸ್ಥೆ, ಶಿವಮೊಗ್ಗ ಯುವರಾಜ್ ಅವರು ಮಾಡಿರೋದು. ಆ ಇನ್ವಿಟೇಷನ್ ನನಗೆ ಮೊದಲು ಸಿಕ್ತು ಮೊನ್ನೆ, ನಾನು ಅದನ್ನು ಕಳಿಸಿದೆ ಅವರಿಗೆ, ತುಂಬ ಖುಷಿಪಟ್ಟರು. ಜೊತೆಗೆ ಅದರಲ್ಲಿ ಪ್ರೊಫೆಸರ್ ಪಿ ಕೆ ರಾಜಶೇಖರ್ ಅಂತ ಹೇಳಿ ಮೈಸೂರಿನವರು, ಅವರು ಆಮೇಲೆ ಈಗ ಭಾರಿ ಫೇಮಸ್ ಆಗಿರೋ ಕೃಷ್ಣೇಗೌಡ ಹಾಸ್ಯ ಹರಟೆಯಲ್ಲಿದ್ದಾರೆ ಅವರು, ನಾವೆಲ್ಲ ಒಟ್ಟಿಗೆ ಆ ಕ್ಯಾಸೆಟಲ್ಲಿ ಹಾಡಿದ್ವಿ. ಅವರಿಗೂ ಕಳಿಸಿದ್ದೆ ಮೊನ್ನೆ, ನನ್ನನ್ನು ಮತ್ತೆ ನೀವು ಹಿಂದೆ ಕರ್ಕೊಂಡೋದ್ರಿ, ತುಂಬ ಸಂತೋಷ ಆಯಿತು ಅನ್ನೋದನ್ನು ಕೂಡ ಅವ್ರು ಹೇಳಿದ್ರು. ಹಾಗೆ ಬಹಳಷ್ಟು ಜನರ ಜೊತೆ ಹಾಡೋ ಅವಕಾಶ ಸಿಕ್ಕಿದೆ, ಹೆಚ್ಚಿನ ಅವಕಾಶಗಳು ಸಿಕ್ಕಿಲ್ಲ. ಅಂತೂ ಹಾಡಿದ್ದೀನಿ, ಅವ್ರ ಜೊತೆಗೆ ಹಾಡಿದ್ದೀನಿ, ಅವ್ರ ಪರಿಚಯ ಇದೆ ಅಷ್ಟೇ ಹೇಳ್ಬೋದು. ಅಶ್ವಥ್ ಅವ್ರ ನಿರ್ದೇಶನದಲ್ಲಿ ಕೂಡ ನಮ್ಮ ಸಹ್ಯಾದ್ರಿ ಉತ್ಸವಗಳಾದಾಗ ಅವಾಗ ಹಾಡಿದ್ದೀನಿ. ಅವರು ಕೂಡ ಅದೇ ಥರ ಹೇಳಿದರು. ಅನಂತ ಸ್ವಾಮಿ ಅವರು ಹೇಳಿದರು, ಅದನ್ನು ಕೂಡ ನಾನು ಮರೆಯೋ ಹಾಗೆ ಇಲ್ಲ. ಅನಂತ ಸ್ವಾಮಿ ಅವರು ಒಂದು ಮಾತು ಹೇಳಿದರು, ಇಷ್ಟು ಚೆನ್ನಾಗಿ ವಾಯ್ಸ್ ಇದೆ ನಿಮಗೆ, ನೀವು ಬೆಂಗಳೂರು ಕಡೆ ಇರಬೇಕಿತ್ತು, ಪರವಾಗಿಲ್ಲ ನೀವು ಬೆಂಗಳೂರಿಗೆ ಬಂದಾಗ ಬನ್ನಿ ಅಂಥೇಳಿ ಅಡ್ರೆಸ್ ಕೊಟ್ಬಿಟ್ಟು ನಾನು ನಿಮಗೆ ಕ್ಯಾಸೆಟ್ ಮಾಡಿ ಕೊಡ್ತೀನಿ, ನೀವು ಅದನ್ನು ಹಾಡಿ, ನೀವು ಯಾವಾಗ ಬೇಕಾದ್ರೂ ಹಾಡ್ಬೋದು, ಉಪಯೋಗಿಸ್ಕೋಬೋದು ಅಂತ ಹೇಳಿ. ನನ್ನ ಅದೃಷ್ಟ ಅಷ್ಟೇ ಇದ್ದಿದ್ದು, ನನಗೆ ಬೆಂಗಳೂರಿಗೆ ಹೋಗ್ಲಿಕ್ಕೂ ಆಗಿಲ್ಲ, ಅವ್ರ ಹತ್ರ ಹಾಡುಗಳನ್ನು ಕಲಿಯೋಕ್ಕೂ ಆಗಲಿಲ್ಲ. ಹಾಗೆ ಅವ್ರು ತೀರ್ಕೊಂಡು. ಆದರೆ ಒಂದು ಅದೃಷ್ಟ ಅಂದರೆ ಅವರು ತೀರ್ಥಹಳ್ಳಿ ಒಂದು ಶಿಬಿರ ಆದಾಗ ಬಂದಿದ್ದರು. ಅದೇ ಸಂದರ್ಭದಲ್ಲಿ ಕುವೆಂಪು ಅವರ ಜನ್ಮ ದಿನಾಚರಣೆ ಇತ್ತು. ಅವಾಗೆಲ್ಲ ಹಾಡೋ ಸಂದರ್ಭದಲ್ಲಿ ಓ ನನ್ನ ಚೇತನ ನನಗೆ ಇನೋಕೇಶನ್ ಮಾಮೂಲು ಹಾಡ್ಲಿಕ್ಕೆ ಹೇಳಿದರು. ಅನಂತ ಸ್ವಾಮಿ ಅವರು ಅಲ್ಲಿಗೆ ಬಂದರು ಆ ಸಮಯದಲ್ಲಿ. ಕೊನೆಗೆ ಅಲ್ಲಿಯ ಕಮಿಟಿಯವ್ರು ಹೇಳಿದರು, ಅವ್ರು ಬಂದಿದ್ದಾರೆ, ಹೇಗೋ ಅವರೇ ಹಾಡಲಿ, ತೊಂದರೆ ಇಲ್ಲ, ನಾನು ಬೇರೆ ಹಾಡ್ತೀನಿ ಅಂದೆ. ಬೇರೆ ಹಾಡ್ಬೋದಾ ಕೇಳಿದೆ, ಸರಿ ಅಂದೆ. ಕೊನೆಗೆ ಅನಂತ ಸ್ವಾಮಿ ಅವ್ರು ಏನಂದರು, ನೀವು ಹಾಡೋದು ಹೇಗೂ ಬೇರೆ ಹಾಡ್ತೀರಾ, ಬಟ್ ಈಗ ಶಿಬಿರದಲ್ಲೆಲ್ಲ ಕಲಿಸ್ಕೊಟ್ಟಿದ್ದು ನಿಮಗೂ ಗೊತ್ತು, ನಿಮ್ಗೆ ಗೊತ್ತಿರ್ಬೋದು, ನಾವಿಬ್ಬರು ಒಟ್ಟಿಗೆ ಹಾಡೋಣ ಅಂತ. ನನಗೆ ತುಂಬ ಖುಷಿ ಆಗ್ಬಿಡ್ತು. ಅಂಥವ್ರು ಈಗ ನನ್ನ ಜೊತೆ ನೀನು ಹಾಡು ಅಂತ ಅನ್ಬೇಕಾದ್ರೆ ಖಂಡಿತ ಅವರಿಗೆ. ಆಮೇಲೆ ನಾನು ಹೇಳಿದೆ, ಅವ್ರ ಜೊತೆ ಕೂಡ ಹಾಡಿದ್ದೆ ನಾನು. ಹಾಗಾಗಿ ಅವರು ಅದನ್ನು ತುಂಬ ಖುಷಿ ಪಟ್ಟರು, ನನಗೂ ಕೂಡ ಖುಷಿ ಆಯ್ತು. ಅಂಥವ್ರ ಜೊತೆಗೆ ಒಂದು ಹಾಡೋ ಅವಕಾಶ ವೇದಿಕೆಯಲ್ಲಿ ನನಗೆ ಸಿಕ್ತಲ್ವಾ ಅಂತಂದ್ಬಿಟ್ಟು. ಯಾಕೆಂದರೆ ನಾವೊಂದು ಹೆಸರಿಗೂ ಕೂಡ ತೀರ್ಥಹಳ್ಳಿಯವರು, ಇಲ್ಲಿಂದ ನಮ್ಗೆ ಅಂಥವ್ರ ಜೊತೆಗೆ ಹಾಡೋ ಒಂದು ಅವಕಾಶ ಸಿಕ್ತು ಅಂದಾಗ ನಿಜವಾಗ್ಲೂ ತುಂಬ ಖುಷಿ ಅನ್ನಿಸ್ತು. ಹೀಗೆ ಕುವೆಂಪು ಅವ್ರ ಎದುರಿಗೆ 1-2 ಸರಿ ನೇರವಾಗಿ ಹಾಡಿದ್ದೆ. ಕೊನೆಗೆ ಅವರು ಸ್ವರ್ಗಸ್ಥರಾದ ಸಮಯದಲ್ಲಿ ಕುಪ್ಪಳ್ಳಿಲಿ ಅವರ ಪಾರ್ಥಿವ ಶರೀರ ತಂದಾಗ ಅವಾಗ ಹಾಡಬೇಕು ಅಂದ್ರೆ ಮಾತ್ರ ಭಾರಿ ಕಷ್ಟ ಆಯಿತು, ತುಂಬಾ ಕಷ್ಟ. ಆದ್ರೂ ಹಾಡಲೇಬೇಕಾದ ಸಂದರ್ಭ. ಆಮೇಲೆ ಕಾವ್ಯವಾಚನ, ಇವರು ಹೊಸಬಾಳೆ ಸೀತಾರಾಮರಾವ್ ಅವ್ರು ಬಂದರು, ಕಾವ್ಯವಾಚನ ಹಾಡಿದರು. ಅವರು ಬೇರೆ ಬೇರೆ ಗೀತೆಗಳನ್ನು ಕೆಲವರು ಹಾಡಿದರು, ನನಗೂ ಬಂದು ಹಾಡಬೇಕು ಅಂದು ಒಂದು ಗಂಟೆಗಳ ಕಾಲ ಎಲ್ಲರೂ ಕೂತ್ಕೊಂಡು ಹಾಡಿದ್ವಿ. ಅದೊಂಥರ ಬೇಸರನೂ ಹೌದು, ಆದರೆ ಇಂಥ ಕಡೆ ನಾವು ಹಾಡೋಕ್ಕೂ ಒಂದು ಆಯಿತು ಅಂಥೇಳಿ ಮತ್ತೆ ನಾಡಗೀತೆ ಎಲ್ಲ ಹಾಡೋದು ಕೂಡ ತುಂಬ ಕಡೆನೂ ಹಾಡಿದ್ದೀನಿ. ಓಕೆ, ಎಸ್ ಮೇಡಮ್. ಒಟ್ಟು ನಮಗೆ ಜೀವನ ಹೇಗಿದೆ ಮ್ಯಾಮ್, ಲೈಫ್ ಅಂತ ಹೇಗೆ ನೀವು ತಗೊಂಡಿದ್ದೀರಾ? ಖುಷಿಯಾಗಿದೆ, ನಮ್ಮದು ಅಷ್ಟೇ ಅಲ್ವಾ? ಹಾಗೆ ಹೇಗೆ ಬರುತ್ತೋ ಹಾಗೆ ಜೀವನ. ಎಲ್ಲರೂ ಇಂಟ್ರೊಡಕ್ಷನ್ ನಮಗೆ ಕಳಿಸು ಅಂತಂದ್ರೆ ಒಂದು ಪೇಜಲ್ಲಿ ಕಳಿಸಿರ್ತಾರೆ, ನೀವು ಇಡೀ ಪುಸ್ತಕವನ್ನೇ ಕಳಿಸಿದ್ದೀರಾ. ಎಲ್ಲವನ್ನು ನನಗೆ ಹೇಳುವಷ್ಟು ಅವಕಾಶ ಈಗ ಸಿಕ್ಕಿಲ್ಲ. ಮತ್ತೆ ನಾವು ಒಂದ್ಸರಿ ಮತ್ತೆ ನಿಮ್ಮನ್ನು ಕರೆದು ಮತ್ತೆ ಒಂದು ಕಾರ್ಯಕ್ರಮ ಮಾಡೋಣ. ಇದುವರೆಗೂ ತುಂಬಾ ಸರಳ ಭಾಷೆಯಲ್ಲಿ ತುಂಬಾ ಇನ್ಫಾರ್ಮೇಶನ್, ತುಂಬಾ ನೀವೇನೆಲ್ಲ ಮಾಡಿದಿರಿ, ದೊಡ್ಡ ದೊಡ್ಡ ದಿಗ್ಗಜರ ಜೊತೆ ಕೆಲಸ ಮಾಡಿದ್ದೀರಿ, ಅಂದರೂ ಕೂಡ ಟೈಮ್ ನಮಗೋಸ್ಕರ ಕೊಟ್ಟಿದ್ದೀರಾ. ಅದಕ್ಕೆ ತುಂಬ ಧನ್ಯವಾದಗಳು ಮ್ಯಾಮ್.
ಧನ್ಯವಾದಗಳು. ಇಂಥ ಒಂದು ವಿಶೇಷವಾದ ಅವಕಾಶಗಳನ್ನು ನನಗೆ ನನ್ನ ಒಂದು ಭಾವನೆಗಳನ್ನು ಹಂಚಿಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಾ ಸ್ಪಂದನ ಟಿವಿಯ ಎಲ್ಲರಿಗೂ ನಿಮ್ಗೆ ಅದೇ ನಾನು ಮೊದಲು ಹೇಳ್ತಿದ್ನಲ್ಲ, ನಾನು ಯಾವತ್ತೇನು ಕೇಳಿದ್ರು ನೀವು ಇಲ್ಲ ಅಂತ ಅನ್ನೋದಿಲ್ಲ. ಥ್ಯಾಂಕ್ ಯು ಸೋ ಮಚ್ ಕಾರ್ಯಕ್ರಮಕ್ಕೆ ಬಂದಕ್ಕೆ ಮತ್ತೊಮ್ಮೆ ಧನ್ಯವಾದಗಳು. ಮಿಸ್ಸಸ್ ವಸಂತಿ ರಮೇಶ್ ಶೆಣೈ, ನಾವು ಮುಂಚಿನಿಂದಲೂ ಮನೆಯಲ್ಲಿ ಭಜನೆ ಇದೆಲ್ಲ ಮಾಡ್ತಿದ್ದೆವು. ನಮ್ಮದೇ ಸಂಘ ಸಂಸ್ಥೆ ಇದೆ, ಭಜನೆ ಮಂಡಳಿ ಇದೆ ನಮ್ಮದು. ಅದರಲ್ಲಿ ನಾನು ಭಜನೆ ಆಡ್ತಿದ್ದೆ. ಹಾಗೆಯೇ ನನ್ನ ಮಿಸ್ಸಸ್ ಆದವರು ಆಕಾಶವಾಣಿ ಕಲಾವಿದೆ. ಅವರು ಭಜನೆ, ಭಾವಗೀತೆ, ಭಕ್ತಿಗೀತೆ ಎಲ್ಲ ಹಾಡ್ತಾರೆ ಅಂತ ಹೇಳಿದ್ರೆ ನನಗೆ ಭಾರಿ ಖುಷಿ ಆಯಿತು. ಅದನ್ನು ನಾನು ಮುಂದುವರಿಸ್ಕೊಂಡು ಹೋಗಬೇಕು ಅಂತ, ಇಲ್ಲಿ ಏನಾದರೂ ಇದೆ ಅದನ್ನು ಮುಂದುವರಿಸಿ ಹೋಗಬೇಕು ಅಂತ ಹೇಳಿ ನಾನು ತುಂಬ ಪ್ರಯತ್ನ ಮಾಡ್ತಾಯಿದ್ದೇನೆ, ಇನ್ನೂ ಮಾಡ್ತಾಯಿದ್ದೇನೆ ನಾನು. ಮೇಡಮ್ ಅವರು ಹೇಳಿದ್ರೆ ಇಡೀ ದಿನ ಆ ಪದ್ಯ, ಈ ಭಾವಗೀತೆ, ಭಕ್ತಿಗೀತೆ, ಈ ಗೀತೆ, ಆ ಗೀತೆ ಅಂತ ಕೆಲವು ಸರ್ತಿ ಒಂದೇ ಟೈಪ್ ಗೀತೆ ಎಲ್ಲ ಹಾಡ್ತಾರೆ. ಅದಕ್ಕೆ ನಾನು ಹೇಳಿದೆ, ಒಂದೇ ಟೈಪ್ ಗೀತೆ ಹಾಡೋದಕ್ಕಿಂತ ಬೇರೆ ಬೇರೆ ಗೀತೆ ಹಾಡಿದರೆ ಅದು ಇನ್ನೂ ಒಳ್ಳೆಯದಾಗ್ತದೆ. ನನಗೆ ಅವ್ರದ್ದು ಖಾಲಿ ವಾಯ್ಸ್ ಕೇಳಿದರೆ ಸಾಕು, ಅಷ್ಟೇ. ಎಲ್ಲ ಹಾಡುಗಳು ಒಳ್ಳೆಯದಿದೆ. ಯಾವುದು ಹಾಡು ಅದು ಹೀಗೆ ಹಾಗೆ ಅಂತಿಲ್ಲ, ಅದು ಅವ್ರದ್ದು ವಾಯ್ಸ್ ಉಂಟಲ್ವ, ಭಾರಿ ಇದದು. ನೋಡಿದ್ರಲ್ಲ ವೀಕ್ಷಕರೇ, ಸಂಗೀತದ ಒಂದು ಲೋಕದಲ್ಲೇ ಕರ್ಕೊಂಡು ಹೋಗಿದ್ರು ವಾಸಂತಿ ಶೆಣೈ ಮೇಡಮ್ ಅವರು. ಮುಂದಿನ ವಾರ ಮತ್ತೆ ಮನಸ್ವಿನಿ ಕಾರ್ಯಕ್ರಮಕ್ಕೆ ಮತ್ತೊಬ್ಬ ಅತಿಥಿಯೊಂದಿಗೆ ನಾನು ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಸ್ಪಂದನ ವಾಹಿನಿಯನ್ನು. ನಮಸ್ಕಾರ.